ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ: ದೇವರ ಹುಂಡಿಯ ಸುಳ್ಳಿನ ಗಂಡಾಂತರ. ದೇವಸ್ಥಾನದ ಹುಂಡಿ ಹಣದ ಬಗ್ಗೆ ಸುಳ್ಳು ಹರಡುವವರ ವಿರುದ್ಧ ಪ್ರಕರಣ ದಾಖಲಿಸಿ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಯ ಪ್ರಥಮ ಸಭೆಯಲ್ಲಿ ಕೇಳಿಬಂದ ಆಗ್ರಹ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದೇವಸ್ಥಾನಗಳ ಹುಂಡಿಗಳ ಹಣವನ್ನ ಅನ್ಯ ಧರ್ಮಗಳಿಗೆ ಬಳಕೆ, ಸರ್ಕಾರದ ಬೊಕ್ಕಸಕ್ಕೆ ಎಂಬುದಾಗಿ ಸುಳ್ಳು ಹರಡುವವರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ರಾಷ್ಟ್ರಮಟ್ಟದ ಟಿವಿ ಶೋಗಳಲ್ಲಿ ಕರ್ನಾಟಕದ ಧಾರ್ಮಿಕ ದತ್ತಿ ಇಲಾಖೆಯ ಬಗ್ಗೆ ಸುಳ್ಳು ಆರೋಪ ಮಾಡಲಾಗುತ್ತಿದ್ದು, ಇದಕ್ಕೆ ಕಠಿಣ ಕ್ರಮದ ಅಗತ್ಯವಿದೆ ಎಂಬ ಆಗ್ರಹ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಂದ ವ್ಯಕ್ತವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಉಪಸ್ಥಿತಿಯಲ್ಲಿ ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮತಾಯ ದತ್ತಿಗಳ ಇಲಾಖೆಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಗಳ ಪ್ರಥಮ ಸಮಾಲೋಚನಾ ಸಭೆಯಲ್ಲಿ ಈ ಆಗ್ರಹ ವ್ಯಕ್ತವಾಯಿತು. ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ವಿಷಯವನ್ನ ಪ್ರಸ್ತಾಪಿಸಿ, ದೇವಸ್ಥಾನಗಳ ಹುಂಡಿಯ ದುಡ್ಡನ್ನ ಬೇರೆ ಧರ್ಮದವರಿಗೆ ಖರ್ಚು ಮಾಡಲಾಗುತ್ತಿದೆ ಎಂಬ ಸುಳ್ಳಿನ ಅಪಪ್ರಚಾರ ನಡೆಯುತ್ತಿದೆ. ಟಾಕ್ ಶೋಗಳಲ್ಲಿಯೂ ಇಂತಹ ಪ್ರಚಾರ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಸತ್ಯವನ್ನ ಜನರಿಗೆ ತಿಳಿಸುವ ಕಾರ್ಯ ಮಾಡಬೇಕು ಎಂದರು. ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿಯವರು ಮಾತನಾಡಿ, ಧಾರ್ಮಿಕ ಕ್ಷೇತ್ರಗಳ ಆವರಣದಲ್ಲಿ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಹೊರತಾಗಿ ಇತರ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು. ಎ ಗ್ರೇಡ್ನ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯಂತೆ ಬಿ ಮತ್ತು ಸಿ ಗ್ರೇಡ್ ದೇವಾಲಯಗಳ ಸಮಿತಿ ಸದಸ್ಯರಿಗೂ ಜಿಲ್ಲಾಡಳಿತದಿಂದ ಗುರುತಿನ ಚೀಟಿ ಒದಗಿಸಬೇಕು. ದೇವಸ್ಥಾನಗಳ ಹುಂಡಿ ಹಣವನ್ನು ಅನ್ಯ ಕಾರ್ಯಗಳಿಗೆ ಅಥವಾ ಸರ್ಕಾರವು ಬಳಸುವುದಿಲ್ಲ ಎಂಬ ಬಗ್ಗೆ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಎಂದು ಸಲಹೆಯನ್ನ ನೀಡಿದರು. ಇನ್ನು ಈ ಬಗ್ಗೆ ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಸಾ, ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಲಕ್ಷ್ಮೀಶ ಗಬ್ಬಡ್ಕ ಅವರು ಸಲಹೆ ಸೂಚನೆಗಳನ್ನು ನೀಡಿದ್ರು. ಸಭೆಯಲ್ಲಿ ಮಾಜಿ ಸಚಿವ ರಮಾನಾಥ್ ರೈ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಹರೀಶ್ ಕುಮಾರ್, ಅರೆಪಾಷೆ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಜಿ, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಜಿಲ್ಲಾ ಪಂಚಾಯತ್ ಸಿಒ ನರ್ಪಾಡ್, ವಿನಾಯಕ ಕರ್ಪಾರಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಉಪಸ್ಥಿತರಿದ್ದರು. ಒಳ್ಳೆಯ ಒಂದು ದೇವಾಲಯಗಳು ಅಂದರೆ ಹೆಚ್ಚು ಆರ್ಥಿಕವಾಗಿ ಶಕ್ತಿ ಇರತಕ್ಕಂಥ ದೇವಾಲಯಗಳ ಕ್ಯಾಟಗರಿ ಒಂದು. ಇನ್ನೊಂದು ದೇವಾಲಯಗಳು, ದೇವಸ್ಥಾನಗಳು ಅಲ್ಲಿ ಅಷ್ಟೊಂದು ಆರ್ಥಿಕ ಶಕ್ತಿ ಸಂಪನ್ಮೂಲ ಇರೋದಿಲ್ಲ. ಅದರಿಂದ ಇದು ಒಂದೊಂದು ದೇವಸ್ಥಾನ ಸಮಿತಿ ಒಂದೊಂದು ಥರ ಜವಾಬ್ದಾರಿ ಇರ್ತದೆ. ಎಲ್ಲಿ ಹೆಚ್ಚು ಹಣ ಇರುವಂಥ ಮತ್ತು ಭಕ್ತಾದಿಗಳು ಹೆಚ್ಚಾಗಿ ಬರ್ತಾ ಇರತಕ್ಕಂಥ ದೇವಸ್ಥಾನಗಳು, ಅಲ್ಲಿಯ ಒಂದು ಸದಸ್ಯರು ಮತ್ತು ಅಧ್ಯಕ್ಷರು ಅವರ ಜವಾಬ್ದಾರಿ, ಅವರ ಆ ನಿರ್ವಹಣೆ ಮತ್ತು ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಆಗ್ತಾ ಇದೆ, ದುರ್ಬಳಕೆ ಆಗದೆ ಇರತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದು ಅವ್ರಿಗೆ ಹೆಚ್ಚು ಜವಾಬ್ದಾರಿ ಆಗ್ತದೆ. ಒಂದು ಸರಿಯಾದ ಉದ್ದೇಶಕ್ಕೆ ಆ ಎಲ್ಲ ಹಣಕಾಸಿನ ಒಂದು ಖರ್ಚು ವೆಚ್ಚ ಸಂಗ್ರಹಣೆ ಇದೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಈ ಕಮ್ಮಿ ಆದಾಯ ಇರುವಂಥ ದೇವಸ್ಥಾನಗಳಿಗೆ ಅವ್ರಿಗೆ ಅದನ್ನು ಅಭಿವೃದ್ಧಿ ಪಡಿಸುವಂಥದ್ದು ಅವ್ರ ಆ ದಿಕ್ಕಿನಲ್ಲಿ ನೋಡಬೇಕಾಗ್ತದೆ. ಸೊ ಅವರ ಒಂದು ಯೋಚನೆಗಳು ಬೇರೆ ಥರನೇ ಇರಬೇಕಾಗ್ತದೆ. ಹೇಗೆ ಈ ದೇವಸ್ಥಾನವನ್ನು ನಾವು ಇನ್ನೂ ಚೆನ್ನಾಗಿ ಮಾಡಿಕೊಂಡು ಇನ್ನೂ ಹೆಚ್ಚು ಜನ ಭಕ್ತಾದಿಗಳು ಇದನ್ನು ಆಕರ್ಷಿಸುವಂಥದ್ದು. ಆದರೆ ಅದು ಆಕರ್ಷಣೆ ಮಾಡೋದ್ರಲ್ಲಿ ಯಾವುದೇ ಒಂದು ಮೂಲ ಸಂಪ್ರದಾಯಗಳನ್ನು ನೀವು ಅದನ್ನು ತಿರುಚಿ ಮಾಡುವಂಥದ್ದಕ್ಕೆ ಹೋಗಬಾರ್ದು. ಅದನ್ನೆಲ್ಲ ಉಳಿಸ್ಕೊಂಡೇ ಮಾಡ್ತಕ್ಕಂಥದ್ದು ಆಗಬೇಕು ಅಲ್ವಾ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸೇರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇನ್ನು ದೇವಸ್ಥಾನದ ಹುಂಡಿ ಹಣದ ಬಗ್ಗೆ ಅಪಪ್ರಚಾರ ಯಾಕೆ ಅಂತ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ಳುತ್ತದೆ? ನೋಡಿ, ದೇವಸ್ಥಾನದ ಹುಂಡಿ ಹಣ ದುರ್ಬಳಕೆ ಆಗುತ್ತಿದೆ ಎನ್ನುವಂಥ ಆರೋಪ ಇರುವುದು ಆ ದೇವಸ್ಥಾನದ ಭಕ್ತಾದಿಗಳಿಂದ. ಯಾಕಂತ ಹೇಳಿದರೆ, ಯಾವ ದೇವಸ್ಥಾನದ ಹುಂಡಿ ಹಣವನ್ನು ಸರಿಯಾಗಿ ಆ ದೇವಸ್ಥಾನದ ಅಭಿವೃದ್ಧಿಗೆ ನೀವು ವಿನಿಯೋಗಿಸದೇ ಇದ್ದಲ್ಲಿ ಜನರಿಗೆ ಸಂಶಯ ಬರಲಿಕ್ಕೆ ಕಾರಣ ಆಗುತ್ತದೆ. ಈಗ ಎ ಗ್ರೇಡ್ ದೇವಸ್ಥಾನ ಇರ್ಬೋದು, ಬಿ ಗ್ರೇಡ್ ದೇವಸ್ಥಾನ ಇರ್ಬೋದು, ಸಿ ಗ್ರೇಡ್ ದೇವಸ್ಥಾನ ಇರ್ಬೋದು.
ಈ 3 ಗ್ರೇಡ್ಗಳನ್ನು ಮಾಡಿರೋದು ಯಾಕಂತ ಹೇಳಿದರೆ ಆ ದೇವಸ್ಥಾನದ ಆದಾಯ ಎಷ್ಟಿದೆ ಅದರ ಮೇಲೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಮಾಡಿರೋದು. ಸಾಮಾನ್ಯವಾಗಿ ಸಿ ಗ್ರೇಡ್ ದೇವಸ್ಥಾನಗಳ ಸಂಖ್ಯೆ ಜಾಸ್ತಿ ಇದೆ, ಬಿ ಗ್ರೇಡ್ ದೇವಸ್ಥಾನಗಳ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಡಿಮೆ ಇದೆ, ಎ ಗ್ರೇಡ್ ದೇವಸ್ಥಾನಗಳ ಸಂಖ್ಯೆ ಅದಕ್ಕಿಂತಲೂ ಕಡಿಮೆ ಇದೆ. ಆದರೆ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ನಿಮಗೆ ಲಕ್ಷಾಂತರ ರು ಕಾಣಿಕೆ ಹಣ ಸಂಗ್ರಹ ಆಗ್ತದೆ. ಬಿ ಗ್ರೇಡಲ್ಲೂ ಸಹ ಅಷ್ಟೇ ಅದಕ್ಕಿಂತ ಕಡಿಮೆಯಾಗಿ ಸಂಗ್ರಹ ಆಗ್ತದೆ. ಸಿ ಗ್ರೇಡ್ ದೇವಸ್ಥಾನದಲ್ಲಿ ಅದಕ್ಕಿಂತ ಕಡಿಮೆ ಹಣ ಸಂಗ್ರಹ ಆಗ್ತದೆ. ಆದರೆ ನಿಮಗೆ ಎ ಗ್ರೇಡ್ ದೇವಸ್ಥಾನಗಳಲ್ಲಿರುವಂತಹ ಸೌಕರ್ಯಗಳು, ಸೌಲಭ್ಯಗಳು ಬಿ ಗ್ರೇಡ್ ದೇವಸ್ಥಾನದಲ್ಲಿ ಇಲ್ಲ. ಬಿ ಗ್ರೇಡ್ ದೇವಸ್ಥಾನದಲ್ಲಿರುವಂತಹ ಸೌಲಭ್ಯಗಳು ಸಿ ಗ್ರೇಡ್ ದೇವಸ್ಥಾನದಲ್ಲಿಲ್ಲ. ಈ 3 ಕೆಟಗರಿಗೂ ಸೇರದಂತಹ ದೇವಸ್ಥಾನಗಳು ಸಾವಿರಾರಿದೆ. ಯಾಕಂತ ಹೇಳಿದರೆ ಅದಕ್ಕೆ ಆದಾಯವೇ ಇಲ್ಲ. ಆದಾಯ ಇಲ್ಲದ ದೇವಸ್ಥಾನವನ್ನು ಸರ್ಕಾರವು ವಶಪಡಿಸಿಕೊಳ್ಳಿಲ್ಲ, ಮುಜರಾಯಿ ಇಲಾಖೆ ಸಹ ವಶಪಡಿಸಿಕೊಳ್ಳಿಲ್ಲ. ಎಲ್ಲಿ ಆದಾಯ ಇದೆ ಅಂಥ ದೇವಸ್ಥಾನಗಳನ್ನು ವಶಪಡಿಸಿಕೊಂಡಿದೆ. ವಿಶೇಷ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ದೈವಸ್ಥಾನಗಳನ್ನು ವಶಪಡಿಸಿಕೊಂಡಂಥ ಉದಾಹರಣೆಗಳಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಉದಾಹರಣೆ ಸಿಗ್ತಾ ಇದೆ. ಪಣೋಲಿಬೈಲು ಶ್ರೀ ಕಲ್ಲುಟ್ಟಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವಶಪಡಿಸಿಕೊಂಡಿದೆ. ಅದರ ಎಲ್ಲ ಖರ್ಚು ವೆಚ್ಚಗಳು ಎಲ್ಲ, ಅದರ ಉಂಡಿ ಹಣ ಎಲ್ಲವನ್ನು ಮುಜರಾಯಿ ಇಲಾಖೆ ಲೆಕ್ಕ ಮಾಡ್ತಾ ಇದೆ. ಆಯಿತಾ? ಒಂದು ಕಾಲದಲ್ಲಿ ಪದವಿನಂಗಡಿಯ ಕೊರಗಜ್ಜನ ಕಟ್ಟೆಯನ್ನು ಸಹ ಮುಜರಾಯಿ ಇಲಾಖೆ ಇದು ಮಾಡಿತ್ತು. ಮತ್ತು ಅವರೇನೋ ಕೋರ್ಟಿಗೇನೋ ಹೋಗಿ ಏನೋ ಮಾಡಿಕೊಂಡು ಅದನ್ನು ಬಿಡಿಸ್ಕೊಂಡು ಬಂದರು. ಯಾವುದೇ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವಶಪಡಿಸಿಕೊಳ್ಬೋದು ಅನ್ನೋದು ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನಿಗೆ ಸಂಬಂಧಪಟ್ಟಂತೆ ಅಧಿಕಾರ ಇದೆ. ಯಾವುದೇ ದೇವಸ್ಥಾನವನ್ನು ಕೆಲವು ದಿನಗಳ ಹಿಂದೆ ಗಾಳಿ ಆಂಜನೇಯ ದೇವಸ್ಥಾನವನ್ನು ಅದರ ಆಡಳಿತ ಮಂಡಳಿಯವರು ಭ್ರಷ್ಟಾಚಾರ ಮಾಡಿದರು ಎನ್ನುವಂಥ ಆರೋಪದ ಮೇಲೆ ಸರ್ಕಾರ ವಶಪಡಿಸಿಕೊಂಡಿದೆ. ಅಲ್ಲಿ ಆಡಳಿತಾಧಿಕಾರಿ ನೇಮಿಸಿದೆ, ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸಿದೆ. 5 ವರ್ಷಗಳ ಕಾಲ ಆ ಸಮಿತಿ ಆ ದೇವಸ್ಥಾನದ ಲೆಕ್ಕಪತ್ರ ಅದು ಎಲ್ಲವನ್ನು ಸುಸ್ಥಿತಿಗೆ ಬಂದ ಬಳಿಕ ಮತ್ತೆ ಸಾರ್ವಜನಿಕರಿಗೆ ಆ ದೇವಸ್ಥಾನವನ್ನು ಬಿಟ್ಟುಕೊಡುವಂಥ 5 ವರ್ಷಗಳ ಕಾಲ ಸರ್ಕಾರ ಆ ದೇವಸ್ಥಾನವನ್ನು ತಮ್ಮ ಸುಪರ್ದಿಗೆ ಇಳಿಸಿಕೊಳ್ಬೋದು. ಇದು ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನಿಗೆ ಅನುಗುಣವಾಗಿಯೇ ಇರುವಂತಹ ಒಂದು ವ್ಯವಸ್ಥೆ. ನೀವು ಎ ಗ್ರೇಡ್ ದೇವಸ್ಥಾನವನ್ನೇ ಗುರಿಯಾಗಿಸಿಕೊಂಡು ಅದರಲ್ಲಿ ಬರುವಂಥ ಆದಾಯವನ್ನು ನೀವು ಬೇರೆ ಚಟುವಟಿಕೆಗಳಿಗೆ ಬಳಸ್ತೀರಿ ಎನ್ನುವಂಥ ಆರೋಪ ಇರುವಂಥದ್ದು. ಬೇರೆ ಚಟುವಟಿಕೆಗಳು ಅಂತ ಹೇಳಿದರೆ ನೀವು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಅಲ್ಲ, ಬೇರೆ ಧರ್ಮದ ಧಾರ್ಮಿಕ ಚಟುವಟಿಕೆಗಳಿಗೆ ಬಳಸ್ತೀರಿ ಎನ್ನುವುದೇ ಆರೋಪ ಇರೋದು. ಅದನ್ನು ಮುಜರಾಯಿ ಇಲಾಖೆಯವರು ಪಾರದರ್ಶಕವಾಗಿ ಹೇಳಿದರೆ ಯಾರೂ ಅದರಲ್ಲಿ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಈಗ ನೀವು ಉದಾಹರಣೆಗೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನೇ ಇಟ್ಟುಕೊಳ್ಳಿ. ರಾಜ್ಯದ ಅತ್ಯಂತ ಸಿರಿವಂತ ದೇವಸ್ಥಾನಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ 2ನೇ ಸ್ಥಾನದಲ್ಲ 1ನೇ ಸ್ಥಾನದಲ್ಲ ಏನೋ ಇದೆ ಇಡೀ ರಾಜ್ಯದಲ್ಲಿ. ಅಂತಹ ದೇವಸ್ಥಾನದ ಆದಾಯವನ್ನು ನೀವು ಯಾವ ಯಾವ ಉದ್ದೇಶಗಳಿಗಾಗಿ ಬಳಸಿಕೊಂಡಿದ್ದೀರಿ ಎನ್ನುವುದನ್ನು ನೀವು ಸಾರ್ವಜನಿಕವಾಗಿಯೇ ತಿಳಿಸಿದರೆ ಮುಜರಾಯಿ ಇಲಾಖೆಯ ಮೇಲೆ ಯಾರೂ ಆರೋಪ ಮಾಡುವಾಗಿಲ್ಲ, ಗೂಬೆ ಕೂರಿಸುವಾಗಿಲ್ಲ. ಆ ಹಣ ಎಲ್ಲಿ ಹೋಗ್ತದೆ ಅಂತ ಹೇಳಿದರೆ ಸಾಕು. 1 ರೂಪಾಯಿ ಆದಾಯ ಬಂದಿದೆ, 1 ರೂಪಾಯಿ ಆದಾಯ ಬಂದಿದೆ, 80 ಪೈಸೆ ಖರ್ಚಾಗಿದೆ, ದೇವಸ್ಥಾನದ ಅಭಿವೃದ್ಧಿ ಕೆಲಸ ಬರ್ತದೆ. ಆ ಮಿಕ್ಕಿದ 20 ಪೈಸೆ ಎಲ್ಲಿ ಹೋಗಿದೆ? ಆ 20 ಪೈಸೆಗೆ ನೀವು ಲೆಕ್ಕ ಕೊಟ್ಟರೆ ಸಾಕು. ಕೊಟ್ಟಿದ್ದಾರಾ? ಕೊಡಲಿಲ್ಲ. ಆದ್ದರಿಂದ ಅಲ್ಲಿ ಭಕ್ತಾದಿಗಳಿಗೆ ಸಂಶಯ ಇರುವುದು. ಆ 20 ಪೈಸೆಯನ್ನು ಇವರು ಎಲ್ಲೋ ಐಸ್ ಕೇಳಿ ತಿಂದಿದ್ದಾರೆ ಅಂತ ಅದು ಬೇಕಿರುವುದು ಲೆಕ್ಕ. 80 ಪೈಸೆಗೆ ಲೆಕ್ಕ ಸಿಗುತ್ತೆ ನಿಮಗೆ. ಬೇರೆ ಬೇರೆ ಕಾಮಗಾರಿಗಳ ಬೇರೆ ಬೇರೆ ಉದ್ದೇಶಗಳಿಗೆ ಎಲ್ಲ ಬಳಕೆ ಆಗ್ತದೆ. ಅದು ಸಂಬಳ ಇರ್ಬೋದು, ಅರ್ಚಕರ ಸಂಭಾವನೆ ಇರ್ಬೋದು, ಇದೆಲ್ಲ ಇದ್ದೇ ಇರ್ತದೆ. ಆದರೆ ಆ 20 ಪೈಸೆ ಎಲ್ಲಿ ಹೋಗಿದೆ ಅದು ಹೇಳಬೇಕು. ಈಗ ಇವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಸಚಿವರು, ಶಾಸಕರು, ಅಧಿಕಾರಿಗಳು ಎಲ್ಲ ಇದ್ದು ಹೇಳ್ತಾರೆ, ನೀವು ಸುಳ್ಳು ಸುಳ್ಳು ಆರೋಪ ಮಾಡಿದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ. ಕೇಳೋದು ಇದನ್ನು.
ಆ 20 ಪೈಸೆ ಎಲ್ಲಿ ಹೋಯ್ತು ಅಂತ. ಅದು ಸುಳ್ಳು ಆರೋಪವ? ಜವಾಬ್ದಾರಿ ಯಾರದು? ಆ ಇಲಾಖೆ ಅಧಿಕಾರಿಗಳದ್ದು ಜವಾಬ್ದಾರಿ. ನೋಡಿ 20 ಪೈಸೆ ಉಳಿದಿದೆ. ಆ 20 ಪೈಸೆಯನ್ನು ನಾವು ಒಂದು ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟಿದ್ದೇವೆ ದೇವಸ್ಥಾನದ ಅಕೌಂಟಿನಲ್ಲಿ ಅಂತ ಹೇಳಿದರೂ ಸಾಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಟ್ಟರು ಸಾಕಾಗ್ತದೆ. ಯಾರು ಸುಳ್ಳು ಆರೋಪ ಮಾಡೋದಿಲ್ಲ. ಇಲ್ಲದ್ರೆ ಆ 20 ಪೈಸೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಅನ್ಯ ಉದ್ದೇಶಕ್ಕೆ ಬಳಸಿದ್ದಾರೆ ಅಂತ ಹೇಳಿದರೂ ಸಹ, ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರು ಸಾಕು. ಅದು ಸಮಗ್ರವಾಗಿ ಹಿಂದೂ ಧರ್ಮದಕ್ಕೆ ಒಳಪಟ್ಟಂತಹ ಬೇರೆ ಬೇರೆ ದೇವಸ್ಥಾನಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಯಾರೂ ಮಾತಾಡುತ್ತಿಲ್ಲ. ಯಾಕಂತ ಹೇಳಿದ್ರೆ ಸಿ ಗ್ರೇಡ್ ದೇವಸ್ಥಾನಗಳಿಗಿಂತ ಕೆಳ ಹಂತದಲ್ಲಿ ಸಾವಿರಾರು ದೇವಸ್ಥಾನಗಳಿವೆ. ಅಂಥ ದೇವಸ್ಥಾನಗಳಿಗೆ ಅದರ ನಿತ್ಯ ಖರ್ಚಿಗೆ ದುಡ್ಡಿಲ್ಲದಂಥ ಪರಿಸ್ಥಿತಿ ಇದೆ. ನಿತ್ಯ ಖರ್ಚಿಗೆ ದುಡ್ಡಿಲ್ಲದಂಥ ಪರಿಸ್ಥಿತಿ ಇದೆ. ದೀಪಕ್ಕೆ ಎಣ್ಣೆ, ಬತ್ತಿ, ಊದುಬತ್ತಿ, ಹಣ್ಣುಕಾಯಿಗೆ ತೆಂಗಿನಕಾಯಿ, 5 ಬಾಳೆಹಣ್ಣು, ಕರ್ಪೂರ ಕೊಂಡೋಗಲು ಗತಿ ಇಲ್ಲದಂಥ ದೇವಸ್ಥಾನಗಳಿವೆ. ಆ ದೇವರಿಗೆ ನಿತ್ಯ ಅರ್ಚನೆ ಮಾಡುವಂಥ ಅರ್ಚಕರಿಗೆ 1 ರೂಪಾಯಿ ತಸ್ತೀಕು ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ತಟ್ಟೆ ಕಾಸು ಬೀಳುವುದಿಲ್ಲ. ದಿವಸಕ್ಕೆ ಬರುವುದು ಒಂದು 4-5 ಮಂದಿ ಭಕ್ತಾದಿಗಳು. ಅಂತಹ ದೇವಸ್ಥಾನಗಳಿವೆ. ವಾರ್ಷಿಕ ಜಾತ್ರೋತ್ಸವ ಸಂದರ್ಭದಲ್ಲಿ ಊರವರೆಲ್ಲ ಸೇರ್ತಾರೆ, ಹಣ ಬರುತ್ತೆ, ಕಲೆಕ್ಷನ್ ಆಗುತ್ತೆ, ಜಾತ್ರೋತ್ಸವ ಎಲ್ಲ ನಡೀತದೆ. ನಿತ್ಯ ಪೂಜೆ ಖರ್ಚು ಯಾರು ನೋಡ್ತಾರೆ? ಅಂತಹ ದೇವಸ್ಥಾನಗಳನ್ನು ಒಂದು ಶ್ರೀಮಂತ ದೇವಸ್ಥಾನ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು, ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಇರ್ಬೋದು, ನಮ್ಮ ಕೊಳ್ಳಿ ರಾಜರಾಜೇಶ್ವರಿ ದೇವಸ್ಥಾನ ಇರ್ಬೋದು, ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಎಲ್ಲ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನಗಳು ಅಲ್ವಾ. ಆ ದೇವಸ್ಥಾನಗಳು ಆಯಾ ದೇವಸ್ಥಾನ ವ್ಯಾಪ್ತಿಯ ಎಷ್ಟು ದೇವಸ್ಥಾನಗಳು ಒಂದು ಶಿಥಿಲಾವಸ್ಥೆಯಲ್ಲಿದೆ, ಜೀರ್ಣಾವಸ್ಥೆಯಲ್ಲಿದೆ ಅಂಥ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವುದು. ಇಲ್ಲ ಇದ್ರೆ ಸುಸ್ಥಿತಿಯಲ್ಲಿದ್ದಂಥ ದೇವಸ್ಥಾನಗಳಿಗೆ ನಿತ್ಯ ಖರ್ಚಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡುವುದು. ಮಾಡಿದರೆ ಯಾರೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ. ಈಗ ಆಕ್ಷೇಪ ವ್ಯಕ್ತಪಡಿಸೋದು ಅದಕ್ಕೆ ನಿಮ್ಮ ಊರಿನ ದೇವಸ್ಥಾನದ ಖರ್ಚು ವೆಚ್ಚಗಳನ್ನು ನೀವೇ ಗ್ರಾಮಸ್ಥರೇ ನೋಡಿ ಅಂತ ಹೇಳಿದರೆ ಆ ಗ್ರಾಮಸ್ಥರೇ ನೋಡ್ಕೊಳ್ತಾರೆ, ಇಲ್ಲಂತ ಅಲ್ಲ. ಅದಕ್ಕೊಂದು ವ್ಯವಸ್ಥಾಪನಾ ಸಮಿತಿ ಮಾಡ್ತಾರೆ, ವ್ಯವಸ್ಥಾಪನಾ ಸಮಿತಿಯವರೇ ನೋಡ್ತಾರೆ, ಇಲ್ಲಂತಲ್ಲ. ಆದರೆ ವ್ಯವಸ್ಥಾಪನಾ ಸಮಿತಿಯೊಳಗೂ ನೀವು ರಾಜಕೀಯ ಮಾಡ್ತೀರಿ. ಯಾವ ಪಕ್ಷದ ಸರ್ಕಾರ ಅಸ್ತಿತ್ವದಲ್ಲಿರ್ತದೋ ಆ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸೇರಿಕೊಳ್ತಾರೆ. ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಹರೀಶ್ ಇಂಜಾಡಿ ಅವರನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಬರೀ ದೊಡ್ಡ ಆರೋಪಗಳು ಬಂತು. ಅವರನ್ನು ಮಾಡಿದ್ದು ಸರಿಯಲ್ಲ ಅಂತ ಆರೋಪಗಳು ಬಂತು. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಆ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವ ಕೆಲಸಗಳನ್ನು ಮಾಡಿದ್ದಾನೆ, ಅವರ ಬದ್ಧತೆ ಏನಿದೆ, ಅದನ್ನು ನೋಡಿಕೊಂಡು ಅಂಥವನನ್ನು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದರೆ ಆ ದೇವಸ್ಥಾನದ ಅಭಿವೃದ್ಧಿಗೆ ಪೂರಕವಾಗಿ ಇರ್ತದೆ. ಆದ್ದರಿಂದಾಗಿ ನೀವು ಅದನ್ನು ಆರೋಪ ಮಾಡ್ತಾರೆ, ಆರೋಪ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳುವುದಲ್ಲ. ನೀವು ಅದನ್ನು ಪಾರದರ್ಶಕವಾಗಿಡಿ ಅಂತ, ಪಾರದರ್ಶಕವಾಗಿಡಿ. ಈ ವರ್ಷದಲ್ಲಿ ಇಷ್ಟು ಕಲೆಕ್ಷನ್ ಆಗಿದೆಪ್ಪ, ಇಷ್ಟು ಖರ್ಚಾಗಿದೆ ದೇವಸ್ಥಾನಕ್ಕೆ. ಅದನ್ನಂದ್ರೆ ಪ್ರತಿ ವರ್ಷ ಕೂಡ ಅವರೇನು ಸರ್ಕಾರಕ್ಕೆ ಸಲ್ಲಿಸ್ತಾರಲ್ಲ ಸರ್? ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದನ್ನು ನೀವು ಸಾರ್ವಜನಿಕರೇ ದುಡ್ಡು ಅಂತ ಹೇಳುವುದು. ಯಾಕಂದ್ರೆ ದುಡ್ಡು ಹಾಕೋದು ಸರ್ಕಾರ ಅಲ್ಲ, ದುಡ್ಡು ಹಾಕೋದು ಭಕ್ತಾದಿಗಳು. ಅಲ್ಲಿಗೆ ಹುಂಡಿಗೆ ಹಣ ಹಾಕೋದು ಭಕ್ತಾದಿಗಳು, ಅಲ್ಲಿ ಹೋಗಿ ಸೇವೆ ಮಾಡುವುದು ಭಕ್ತಾದಿಗಳು. ಆದ್ದರಿಂದ ನಾವು ಹಾಕಿದಂತಹ ದುಡ್ಡು ಸಮರ್ಪಕ ರೀತಿಯಲ್ಲಿ ವಿನಿಯೋಗ ಆಗ್ತದ ಇಲ್ವಾ, ಆಗಿದೆಯೋ ಇಲ್ಲವೋ, ನಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ಅದು ವಿನಿಯೋಗ ಆಗಿದೆಯೋ, ನಮ್ಮ ದೇವಸ್ಥಾನಕ್ಕೆ ವಿನಿಯೋಗ ಆಗಿದೆಯೋ, ಅಥವಾ ಈ ದೇವಸ್ಥಾನದಿಂದ ಬೇರೆ ದೇವಸ್ಥಾನಗಳಿಗೆ ವಿನಿಯೋಗ ಆಗಿದೆಯೋ, ಇದನ್ನು ತಿಳ್ಕೊಳ್ಳೋ ಹಕ್ಕು ಇದ್ದೇ ಇರ್ತದಲ್ಲ. ಆದ್ರಿಂದಾಗಿ ನೀವು ಅದನ್ನು ಸರ್ಕಾರಕ್ಕೆ ಸಲ್ಲಿಸುವುದಲ್ಲ,
ಸರ್ಕಾರ ಆ ಹಣವನ್ನೇ ಇಟ್ಟುಕೊಂಡು ಬೇರೆ ಬೇರೆ ದೇವಸ್ಥಾನಗಳಿಗೆ ಉಪಯೋಗ ಮಾಡಿರ್ಬೋದು, ಇಲ್ಲ ಅಂತ ನಾವು ಹೇಳುವುದಿಲ್ಲ. ರಾಜ್ಯದ ಇತರ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಹಣವನ್ನು ಬಳಸ್ಕೊಳ್ಬೋದು. ಆದರೆ ಯಾವ ದೇವಸ್ಥಾನಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಬೇಕು. ನೀವು ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿಯಾಗಿ ಯಡಿಯೂರಪ್ಪನವರು CM ಆಗಿರುವಾಗ 100 ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆ ಹಣ ಸರ್ಕಾರದಿಂದ ಬಂತ, ದೇವಸ್ಥಾನದಿಂದ ಹೋಯ್ತು ಅಂತ ಲೆಕ್ಕ ಬೇಡುವ. ಎಲ್ಲಿಂದ ಹೋಯ್ತು ಅಂತ ಹೇಳಿ ಸರ್ಕಾರದ ಬಂದಂತಾದ್ರೆ ದೇವಸ್ಥಾನದಿಂದ ಹೋದ ಹಣ ಎಲ್ಲಿ ಉಂಟಂತಾಗಬೇಕಲ್ಲ, ಪ್ರಶ್ನೆ ಅಲ್ಲ, ಹೌದಲ್ವಾ? ಸಾರ್ವಜನಿಕರು ಆ ದೇವಸ್ಥಾನದ ಭಕ್ತಾದಿಗಳು ಕೇಳುವಂತಹ ಮೂಲಭೂತ ಪ್ರಶ್ನೆಗಳಲ್ವಾ? ಈಗ ಸಮಸ್ಯೆ ಏನು ಅಂತ ಹೇಳಿ, ಈ ರೀತಿಯ ಸುಳ್ಳುಗಳು ಯಾಕೆ ಹರಡ್ಲಿಕ್ಕೆ ಆರಂಭ ಆಯಿತು ಅಂತ ಹೇಳಿದರೆ, ಅನ್ಯ ಧರ್ಮದವರ ಪ್ರಾರ್ಥನಾ ಕೇಂದ್ರಗಳಿಗೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ಸರ್ಕಾರ ಅನುದಾನ ಕೊಡ್ತಾ ಇದೆ. ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಸರ್ಕಾರ ಅನುದಾನ ಕೊಡ್ತಾ ಇದೆ. ಕೊಟ್ಟರೆ ಪ್ರಾರ್ಥನಾ ಮಂದಿರಗಳಿಂದ ಸರ್ಕಾರಕ್ಕೆ ಏನು ಆದಾಯ ಇದೆ? 1 ರೂಪಾಯಿ ಆದಾಯ ಇಲ್ಲ. ಯಾಕಂತ ಹೇಳಿದರೆ ಆ ಪ್ರಾರ್ಥನಾ ಮಂದಿರಗಳಲ್ಲಿ ಹಣ ಹಾಕುವಂಥ ಡಬ್ಬಿ ವ್ಯವಸ್ಥೆ ಇಲ್ಲ. ಡಬ್ಬಿ ವ್ಯವಸ್ಥೆ ಕೆಲವೊಂದು ದರ್ಗಗಳಲ್ಲಿ ಇದೆ ಹೊರತು ಬೇರೆ ಮಸೀದಿಗಳಲ್ಲಿ ಡಬ್ಬಿ ವ್ಯವಸ್ಥೆ ಇಲ್ಲ. ಇವನ್ ಚರ್ಚ್ಗಳಲ್ಲಿ ಆ ಡಬ್ಬಿ ವ್ಯವಸ್ಥೆ ಇಲ್ಲ. ಆದರೆ ಅಲ್ಲಿ ದಾನ ಕೊಡುವಂಥದ್ದು ಎಲ್ಲ ವ್ಯವಸ್ಥೆಗಳು ಇದೆ. ಅದರಿಂದಾಗಿ ಅದು ಸರ್ಕಾರದ ವ್ಯಾಪ್ತಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧ್ಯವೂ ಇಲ್ಲ. ಆಯ್ತಾ? ಅದಕ್ಕೆ ಲೆಕ್ಕವೂ ಇಲ್ಲ, ಪಕ್ಕವೂ ಇಲ್ಲ. ಅಂತಹ ಚರ್ಚ್ಗಳಿಗೆ ಮತ್ತು ಮಸೀದಿಗಳಿಗೆ ಸರ್ಕಾರ ಅನುದಾನ ಕೊಡ್ತದೆ. ಯಾವುದಾದ್ರು ಉದ್ದೇಶಕ್ಕೆ ಅನುದಾನ ಕೊಡ್ತದೆ. ಏನೂ ಇಲ್ಲದ್ರೆ ಒಂದು ಸಮುದಾಯ ಭವನಕ್ಕೆ ಬೇರೆ ಬೇರೆ ಕಾರಣಗಳಿಗಾಗಿ ಅನುದಾನ ಕೊಡ್ತದೆ. ಆ ಅನುದಾನ ನಮ್ಮ ದೇವಸ್ಥಾನದ ಡಬ್ಬಿಯಿಂದ ತೆಗೆದದ್ದು ಅಂತ ಕೇಳುವುದು. ಸರ್ಕಾರದ ಬಕಸಿದ್ದೇ ಕೊಡುವುದರಲ್ಲಿ ಇಟ್ಟುಕೊಳ್ಳಿ. ಆದರೆ ನಮ್ಮ ಸಂಶಯ ಅದು, ನಮ್ಮ ದೇವಸ್ಥಾನದ ಡಬ್ಬಿಯಿಂದ ತೆಗೆದ ಹಣ ಆ ಧರ್ಮದ ಮಸೀದಿ ಅಥವಾ ಚರ್ಚ್ಗಳಿಗೆ ಹೋಗ್ತದ ಅಂತ ಆ ಲೆಕ್ಕವನ್ನು ಕೇಳುವುದು ಅಷ್ಟೇ, ಬೇರೆ ವಿಚಾರ ಇಲ್ಲ. ಸರ್ಕಾರವೇ ಅದಕ್ಕೆ ಸರ್ಕಾರದ ದುಡ್ಡಿನಿಂದ ಅನುದಾನ ಕೊಟ್ಟರೆ ಯಾರೂ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ. ಯಾಕಂತ ಹೇಳಿದರೆ ಅದು ಒಬ್ಬ ಮೌಲ್ಯವೇ ಆಗಲಿ, ಒಬ್ಬ ದರ್ಗದ ಅಧ್ಯಕ್ಷನ ಮನೆ ಕಟ್ಟಲಿಕ್ಕೆ ಕೊಡುವುದಲ್ಲ. ಆ ಧಾರ್ಮಿಕ ಕೇಂದ್ರದಿಂದ ಯಾವುದೆಲ್ಲ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೋ ಅಂತಹ ಸಾಮಾಜಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಅನುದಾನವನ್ನು ಕೊಡುವಂಥದ್ದು. ಯಾವುದೇ ಸರ್ಕಾರ ಪುಕ್ಸಟೆ ಕೊಡುವುದಿಲ್ಲ, ಅನುದಾನವನ್ನು ಕೊಡುವಂಥದ್ದು. ಮತ್ತು ಯಾವ್ಯಾವ ಧರ್ಮಕ್ಕೆ ಯಾವ್ಯಾವ ಜಾತಿಗೆ ಅಂತ ಹೇಳಿ ಅನುದಾನವನ್ನು ವರ್ಗೀಕರಿಸಿ ಇಟ್ಟಿರ್ತಾರೋ ಅಂಥ ಅನುದಾನವನ್ನು ಆಯಾ ಸಮುದಾಯಗಳಿಗೆ ನೀಡುವಂಥದ್ದು ಇರುವಂಥ ಪದ್ಧತಿ. ಅಂತಹ ಪದ್ಧತಿ ಇರುವಾಗಲೇ ಜನರಿಗೆ ಸಂಶಯ ಬರುವುದು ಇಷ್ಟು. ನೀವು ಅದನ್ನು ಪಾರದರ್ಶಕವಾಗಿ ಲೆಕ್ಕ ಕೊಟ್ಟರೆ ನಿಮ್ಮನ್ನು ಯಾರೂ ಕೇಳುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಸುಸ್ಥಿತಿಯಲ್ಲಿರೋ ದೇವಸ್ಥಾನಕ್ಕಿಂತ ದುಸ್ಥಿತಿಯಲ್ಲಿರೋ ದೇವಸ್ಥಾನಗಳ ಸಂಖ್ಯೆ ಅಧಿಕ. ಅದರಿಂದಾಗಿ ನೀವು ಆ ದುಸ್ಥಿತಿಯ ದೇವಸ್ಥಾನದ ಅಭಿವೃದ್ಧಿಗೆ ನೀವು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದಂತ, ನೀವು ಸುಸ್ಥಿತಿಯಲ್ಲಿರೋ ದೇವಸ್ಥಾನದ ದುಡ್ಡನ್ನು ಆ ದೇವಸ್ಥಾನಗಳಿಗೆ ವಿನಿಯೋಗ ಮಾಡಿದರೆ ಆ ದೇವಸ್ಥಾನಗಳಿಗೂ ಒಂದು ಕಾಯಕಲ್ಪ ಸಿಕ್ಕಿದಾಗೆ ಆಗ್ತದೆ ಎನ್ನುವುದು ಜನರ ಅಪೇಕ್ಷೆ. ಅದು ತಪ್ಪೇನಲ್ಲ. ಈಗ ನೀನೇನು ಸಚಿವರು ಹೇಳಿದ್ರು, ಏನು ವ್ಯವಸ್ಥಾಪನಾ ಸಮಿತಿಯವರೇನು ಸತ್ಯವನ್ನ ಜನರಿಗೆ ತಿಳಿಸುವ ಕಾರ್ಯ ಮಾಡಬೇಕು ಅಂತ, ಈ ಬಗ್ಗೆ ಸತ್ಯವಾಗ್ಲೂ ಹೇಳೋದು ವ್ಯವಸ್ಥಾಪನಾ ಸಮಿತಿಯ ಜವಾಬ್ದಾರಿ. ಅದು ಸಚಿವರು ಹೇಳಬೇಕಂತ ಏನಿಲ್ಲ. ವ್ಯವಸ್ಥಾಪನಾ ಸಮಿತಿಯವರು ಪ್ರತಿ ವರ್ಷ ಜಾತ್ರೆಯ ತರುವಾಯ ಉಂಡಿ ಹಣ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಣಿಕೆ ಆದ ಮೇಲೆ ಆ ಹಣ ಯಾವ ಯಾವ ಬಾಬ್ತಿಗೆ ನಾವು ತೆಗೆದಿರಿಸ್ತೇವೆ ಎನ್ನುವುದನ್ನು ವ್ಯವಸ್ಥಾಪನಾ ಸಮಿತಿಯವರು ಆ ದೇವಳದ ಭಕ್ತಾದಿಗಳಿಗೆ ತಿಳಿಸುವಂಥದ್ದು ಮಾಡಬೇಕು. ಮಾಡಿದರೆ ಇಂತಹ ಅಪಪ್ರಚಾರಗಳಿಗೆ ಅವಕಾಶ ಇರುವುದಿಲ್ಲ. ಕೆಲವು 4-5 ವರ್ಷಗಳ ಹಿಂದೆ ಕದ್ರಿ ದೇವಸ್ಥಾನದ ಹುಂಡಿ ಹಣ ಎಣಿಸುವ ಸಂದರ್ಭದಲ್ಲಿ
ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೊಬ್ಬರು ಹಣ ತೆಗೆದು ಪರ್ಸಲ್ಲಿ ಹಾಕಿದ್ರು ಅನ್ನೋದು ದೊಡ್ಡ ರಾದ್ದಾಂತ ಆಯಿತು. ಹೌದು. ದೊಡ್ಡ ರಾದ್ದಾಂತ ಆಯಿತು. CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಆಯಿತು. ಅದ ನಂತರ ಅದರ ಬಗ್ಗೆ ಒಂದು ಆಂತರಿಕ ತನಿಖೆ ಆಯಿತು. ಕೊನೆಗೆ ಅಂಥ ಘಟನೆ ಆಗಲಿಲ್ಲ ಅಂತ ಆಯಿತು. ಈ ರೀತಿಯಾಗಿ ಎಲ್ಲ ಆಯಿತು. ಆದರೂ ಕಳಂಕವೇ ಅಲ್ವಾ? ಕಳಂಕವೇ. ನೀವು ಉಂಡಿ ಹಣ ಎಣಿಸುವ ಸಂದರ್ಭದಲ್ಲಿ ಯಾರೆಲ್ಲ ಇರ್ತಾರೋ ಅವರನ್ನು ವಾಸಿ ಮಾಡಲಿಕ್ಕೆ ನೀವು ಅಷ್ಟು ಕ್ಯಾಮರಾ ಇಟ್ಕೊಂಡು ಕಾಯ್ತೀರಿ ಅಂತಾದರೆ, ಅದರ ಎಡೆಯಲ್ಲಿ ಹಣ ದುರುಪಯೋಗ ಆಗ್ತದೆ ಅಂತಾದರೆ ಅದರ ಬಗ್ಗೆ ತನಿಖೆ ಆಗೋದಿಲ್ಲ ಮತ್ತು ಯಾರು ತಪ್ಪಿತಸ್ಥಿದ್ದಾರೆ ಅವರ ಮೇಲೆ ಕ್ರಮ ಆಗೋದಿಲ್ಲ ಅಂತಾದರೆ ದೇವರ ಮೇಲೆ ಭರವಸೆಯನ್ನು ಹೇಗೆ ಇಡ್ತೀರಿ ಅಲ್ವಾ? ಕೆಲವು ದಿನಗಳ ಹಿಂದೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಕಾಣಿಕೆ ಉಂಡಿ ಎಣಿಸುವ ಸಂದರ್ಭದಲ್ಲಿ ಹಣದ ಕಟ್ಟನ್ನೇ ಒಬ್ಬ ಎತ್ತುಕೊಂಡು ಹೋಗಿ ಇನ್ನೊಬ್ಬನಿಗೆ ಕೊಟ್ಟದ್ದು CC ಕ್ಯಾಮರಾದಲ್ಲಿ ಇದಾಗಿ ಎಂಟೈರ್ ಆ ದೇವಸ್ಥಾನದ ಆಡಳಿತ ಸಂಸ್ಥೆಯನ್ನೇ ಬರ್ಖಾಸ್ತು ಮಾಡಿದ್ದು ಸರ್ಕಾರ ವಶಪಡಿಸಿಕೊಂಡದ್ದು ದೇವಸ್ಥಾನದ ಆಡಳಿತ ವ್ಯವಸ್ಥೆಯನ್ನು. ಅಲ್ಲಿಗೆ ಒಬ್ಬರು ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡಿತ್ತು. ಅದೇನು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಅಲ್ಲ, ಅದೇನು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಅಲ್ಲ. ಆದ್ದರಿಂದಾಗಿ ತಗೊಂಡಿತ್ತು. ಇನ್ನು 5 ವರ್ಷ ಕಾಲ ಮುಜರಾಯಿ ಇಲಾಖೆಯ ಅಧೀನದಲ್ಲಿರ್ತದೆ. ಆ ಸಂದರ್ಭದಲ್ಲಿ ಅದರ ವ್ಯವಸ್ಥೆಗಳೆಲ್ಲ ಸರಿ ಹೋಯ್ತು ಅಂತ ಆಗುವಾಗ ಮತ್ತೆ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡಿ ಆ ಸಮಿತಿಗೆ ಅದರ ಆಡಳಿತವನ್ನು ವಹಿಸ್ಕೊಳ್ತದೆ. ಇದು ಧಾರ್ಮಿಕ ದತ್ತಿ ಇಲಾಖೆಯ ನಿಯಮ ನಿಬಂಧನೆಗಳಲ್ಲಿ ಇರುವಂಥದ್ದು. ಆದ್ದರಿಂದ ಅಂತಹ ತಪ್ಪು ಕಲ್ಪನೆಗಳು ಸಾರ್ವಜನಿಕರಲ್ಲಿ ಹರಡದಂತೆ ಎಚ್ಚರಿಕೆ ವಹಿಸುವ ಜವಾಬ್ದಾರಿ ಯಾರದು? ವ್ಯವಸ್ಥಾಪನಾ ಸಮಿತಿಯವರು ಹೇಳಬೇಕು. ಅದು ಯಾಕೆ ಹೇಳೋದಿಲ್ಲ? ಯಾರಾದ್ರೂ ಒಬ್ಬ ಹೋಗಿ ಕೇಳಲಿಕ್ಕೆ ಆಗ್ತದ? ಅದಕ್ಕಿಂತ ಹೆಚ್ಚಾಗಿ ಅವರು ಆ ವ್ಯವಸ್ಥಾಪನಾ ಸಮಿತಿಯ ಸಭೆಯ ನಂತರ ಮಾಧ್ಯಮದವರಿಗೆ ಆ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀಡಿದರೆ ಅದು ಜನರಿಗೂ ಅರ್ಥ ಆಗತ್ತೆ, ಗೊತ್ತಾಗತ್ತೆ. ಮತ್ತೆ ಇದು ಒಂದು ದಾಖಲೆ ಆಗಿ ಉಳಿತದಲ್ಲ. ನಾವು ಯಾವುದನ್ನು ಮುಚ್ಚಿಟ್ಟಿಲ್ಲ ಅಂತ ಹೇಳಿ, ನೀವು ಒಂದನ್ನು ಮುಚ್ಚಿಡ್ಲಿಕ್ಕೆ ಹೋದಷ್ಟು ಏನಾಗ್ತದೆ ಅಂತೇಳಿ ಒತ್ತಡಗಳು ಎಚ್ಚರಾಗಿ ಅದು ಬ್ಲಾಸ್ಟ್ ಆಗ್ಲಿಕ್ಕೆ ಹೋಗ್ತದೆ. ಹೆಚ್ಚು ನಿಮಗೆ ಸಂಶಯಗಳು ಕ್ರಿಯೇಟ್ ಆಗ್ತದೆ. ನೀವು ಯಾವುದನ್ನು ಮುಚ್ಚಿಡಬೇಡಿ, ಇದ್ದದನ್ನು ಇದ್ದ ಹಾಗೆ ಹೇಳಿಬಿಡಿ, ಜನರಿಗೂ ಅರ್ಥ ಆಗುತ್ತೆ. ಅಂದ್ರೆ ಇವಾಗ ಏನು ದೇವಸ್ಥಾನದ ಹುಂಡಿ ಹಣ ಅನ್ಯ ಬಳಕೆಗೆ ಬಳಸಬಾರ್ದು ಅಂತ ಏನು ಸೂಚನಾ ಫಲಕಗಳನ್ನ ಹಾಕಬೇಕು ಅಂತ ಏನು ನಿನ್ನೆ ಸಭೆಯಲ್ಲಿ ಸೂಚನೆಗಳನ್ನ ಕೂಡ ನೀಡಿದ್ರು. ಹೌದು, ಯಾಕಂತ ಹೇಳಿದ್ರೆ ಈಗ ಇರೋದು ಅದೇ, ದೇವಸ್ಥಾನದ ಹಣವನ್ನು ನೀವು ಅನ್ಯ ಉದ್ದೇಶಗಳಿಗಾಗಿ ಬಳಸ್ತಾ ಇದ್ದೀರಿ. ಅನ್ಯ ಉದ್ದೇಶಗಳು ಅಂತ ಹೇಳಿದರೆ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಬಳಸ್ತಾ ಇದ್ದೀರಂತಲ್ಲ, ಬೇರೆ ಧರ್ಮದ ಬೇಕಾದಂಥ ವ್ಯವಸ್ಥೆಗಳಿಗೆ ನೀವು ಬಳಸ್ತಾ ಇದ್ದೀರಿ ಅಂತೇಳಿ. ನಮ್ಮ ದೇವಸ್ಥಾನವನ್ನು ನೀವು ಅದಕ್ಕೆ ಯಾಕೆ ಬಳಸ್ತೀರಿ ಅಂತ ಹೇಳಿ ಪ್ರಶ್ನೆ ಇರುವುದು. ಆ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳುದು. ನೀವು ಆ 1 ರೂಪಾಯಿಯಲ್ಲಿ 80 ಪೈಸೆ ಖರ್ಚು ಮಾಡಿ ಆ 20 ಪೈಸೆಯನ್ನು ಎಲ್ಲಿಗೆ ಕೊಂಡೋಗ್ತೀರಿ ಅಂತ ಹೇಳೋದು. ಅದನ್ನು ಇವರು ಸಾರ್ವಜನಿಕವಾಗಿ ಹೇಳಿದರೆ, ಈ ದೇವಸ್ಥಾನದ ವಾರ್ಷಿಕ ಆದಾಯ ಡಬ್ಬಿಯಿಂದ ಇಷ್ಟು, ದೇವರ ಸೇವೆಗಳಿಂದ ಇಷ್ಟು, ಇತರ ಸೇವೆಗಳಿಂದ ಇಷ್ಟು, ವಂತಿಗೆ ಡೊನೇಷನ್. ಕೆಲವು ದೇವಸ್ಥಾನಗಳಲ್ಲಿ ಅದನ್ನ ನಾಮಫಲಕದ ತರ ಹಾಕಿರ್ತಾರಲ್ಲ ಸರ್, ಕೆಲವು ದೇವಸ್ಥಾನಗಳಲ್ಲಿ ಹಾಕಿದ್ದಾರೆ. ಆದರೆ ಖರ್ಚು ಎಷ್ಟು ಅಂತ ಹಾಕಿರೋದಿಲ್ಲ, ಬಂದದ್ದು ಎಷ್ಟು ಅಂತ ಹಾಕಿರೋದಿಲ್ಲ. ಯಾವ ದೇವಸ್ಥಾನದಲ್ಲೂ ಆ ರೀತಿಯ ಪಾರದರ್ಶಕತೆ ಇಲ್ಲ. ಯಾವ ದೇವಸ್ಥಾನದಲ್ಲಿ ಆ ರೀತಿಯ ಪಾರದರ್ಶಕತೆ ಇಲ್ಲ. ಅದನ್ನು ನೀವು ಆ ದೇವಸ್ಥಾನದಲ್ಲಿ ಎಷ್ಟು ಹಣ ಬಂದಿದೆ ವರ್ಷಕ್ಕೊಮ್ಮೆ, ನೀವು ಕಳೆದ ವರ್ಷದ ಸ್ಟೇಟ್ಮೆಂಟ್ ಇಲ್ವಾ, ಕಳೆದ ವರ್ಷದ ಆಡಿಟ್ ರಿಪೋರ್ಟ್ ಇದೆ ಅಲ್ವಾ, ಇದ್ದೇ ಇದೆ. ಆ ಆಡಿಟ್ ರಿಪೋರ್ಟನ್ನೇ ಹಾಕಿ, ಆಡಿಟ್ ರಿಪೋರ್ಟನ್ನು ಹಾಕಿದರೆ ಜನರಿಗೆ ಅರ್ಥ ಆಗುತ್ತೆ. ಈ ವರ್ಷ ಕಳೆದ ವರ್ಷ ಇಷ್ಟು ಬಂದಿದೆ, ಇಷ್ಟು ಖರ್ಚಾಗಿದೆ, ಅನ್ನದಾನಕ್ಕೆ ಇಷ್ಟು ಖರ್ಚಾಗಿದೆ, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇಷ್ಟು ಖರ್ಚಾಗಿದೆ, ಇದೆಲ್ಲ ಗೊತ್ತಾಗುತ್ತೆ. ಇಷ್ಟು ಹಣ ಬಂದಿದೆ, ಇಷ್ಟು ಹಣ ಖರ್ಚಾಗಿದೆ, ಇಷ್ಟು ಹಣ ಉಳಿಕೆಯಾಗಿದೆ. ಉಳಿಕೆಯಾದ ಹಣ ಅದು ಎಲ್ಲಿದೆ, ಯಾವ ಯಾವ ಬ್ಯಾಂಕಿನ ಅಕೌಂಟ್ಗಳಲ್ಲಿ ನೇರಕು ಠೇವಣಿಯಾಗಿ ಇಡಲಾಗಿದೆ, ಚಾಲ್ತಿ ಖಾತೆಯಲ್ಲಿ ಎಷ್ಟಿದೆ, ಇದನ್ನು ಆಯಾ ವರ್ಷದ್ದು
ಹಾಕಿ ಇಟ್ಟರೆ ಯಾರಿಗೂ ಸಂಶಯ ಬರುವುದಿಲ್ಲ, ಯಾರಿಗೂ ಸಂಶಯ ಬರುವುದಿಲ್ಲ. ನೀವು ಮುಜರಾಯಿ ಇಲಾಖೆಗೆ ನೀವು ಬ್ಯಾಲೆನ್ಸ್ ಶೀಟನ್ನು ಕೊಡಲಿಕ್ಕಿದೆಯಲ್ಲ, ವ್ಯವಸ್ಥಾಪನಾ ಸಮಿತಿಯವರು ಮುಜರಾಯಿ ಇಲಾಖೆಯ ದೇವಸ್ಥಾನ ಆದರೆ ನೀವು ಬ್ಯಾಲೆನ್ಸ್ ಶೀಟ್ ಕೊಡಲಿಕ್ಕಿದೆ. ಆ ಬ್ಯಾಲೆನ್ಸ್ ಶೀಟನ್ನು ನೀವು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿ, ಸಮಸ್ಯೆ ಇಲ್ಲಲ್ಲ, ಯಾರು ಕೊಂಕು ಮಾತಾಡಲಿಕ್ಕಿಲ್ಲಲ್ಲ. ನೀವು ದೇವಸ್ಥಾನದ ಆಡಳಿತ ಮಂಡಳಿಗೆ ಮೇಲೆ ಗೂಬೆ ಕೂರಿಸುವಂಥ ವ್ಯವಸ್ಥೆ ಯಾವಾಗ ಬರುವುದು ಅಂತ ಹೇಳಿದರೆ, ದೇವಸ್ಥಾನ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ, ಸಾಕಷ್ಟು ದೇಣಿಗೆಗಳು ಬರ್ತಾ ಇದೆ, ಸಾಕಷ್ಟು ಮಂದಿ ಭಕ್ತರು ಬರ್ತಾ ಇದ್ದಾರೆ, ಕಾಣಿಕೆ ಹರಿವು ಜಾಸ್ತಿಯಾಗಿದೆ. ಇಂಥ ಸಂದರ್ಭದಲ್ಲಿ ಆ ದೇವಸ್ಥಾನದ ಆಡಳಿತಕ್ಕೆ ಎಲ್ಲರೂ ಮುಗಿಬೀಳ್ತಾರೆ. ಯಾವಾಗ ಒಂದು ದೇವಸ್ಥಾನದಲ್ಲಿ ಬತ್ತಿ ತರಲಿಕ್ಕೆ, ಉದುಬತ್ತಿ ತರಲಿಕ್ಕೆ, ಎಣ್ಣೆ ತರಲಿಕ್ಕೆ, ಹಣ್ಣು ಕಾಯಿಗೆ ಸೊತ್ತು ತರಲಿಕ್ಕೆ, ಇದು ದೇವರ ನೈವೇದ್ಯಕ್ಕೆ ಅಕ್ಕಿ ತರಲಿಕ್ಕೆ ಹಣ ಇಲ್ಲವೋ, ಆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ಯಾರೂ ಬರೋದಿಲ್ಲ. ಮತ್ತೆ ಊರಲ್ಲಿದ್ದ 4 ಪ್ರಮುಖರನ್ನು ನೀವಿನಿಂದಲೇ ಒತ್ತಾಯ ಮಾಡಿ ಸೇರಿಸುವುದು. ಅದೇ ದೇವಸ್ಥಾನದಲ್ಲಿ ದಿವಸಕ್ಕೆ 1 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಹೇಳಿದರೆ ಎಲ್ಲರೂ ಬಂದು ಸ್ಟೆವೆಲ್ ಹಾಕೊಂಡು ಕೂತ್ಕೊಳ್ಳುವವರು ಇರುವುದು. ನಾವೆಲ್ಲ ನೋಡದವರಲ್ಲ ದೇವಸ್ಥಾನದ ಪರಿಸ್ಥಿತಿಯನ್ನು. ಆದ್ದರಿಂದಾಗಿ ಅಂತಹ ದೇವಸ್ಥಾನಗಳೆಲ್ಲ ಅಭಿವೃದ್ಧಿಗೆ ನೀವು ಬೇರೆ ದೇವಸ್ಥಾನಗಳಲ್ಲಿ ಎಷ್ಟು ಹಣ ಉಳಿತಾಯ ಆಗುವಂಥ ದೇವಸ್ಥಾನಗಳಲ್ಲಿ ಎಷ್ಟು ಹಣ ಉಳಿತಾಯ ಇದೆ ಅಂತ ಹಣವನ್ನು ಆ ದೇವಸ್ಥಾನ ಅಭಿವೃದ್ಧಿಗೆ ಸರ್ಕಾರ ಬಳಸಬೇಕು ಅಂತ. ಇಲ್ಲಿ ಆಕ್ಷೇಪ ಇರುವುದು ದೇವಸ್ಥಾನದ ಹಣವನ್ನು ನೀವು ಅನ್ಯ ಧರ್ಮದವರ ಬಳಸುವುದಕ್ಕೆ ಮಾತ್ರ ಆಕ್ಷೇಪ ಇರೋದು. ಬೇರೆ ದೇವಸ್ಥಾನಕ್ಕೆ ಬಳಸುವುದಕ್ಕೆ, ಬೇರೆ ದೈವಸ್ಥಾನಕ್ಕೆ ಬಳಸುವುದಕ್ಕೆ ಆಕ್ಷೇಪ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಾಡಿನ ಎಲ್ಲ ದೇವಸ್ಥಾನಗಳಿಗೆ ಕಾಣಿಕೆಗಳು ಹೋಗ್ತಾ ಇರ್ತದೆ. ಯಾರು ಹೋಗಿ ಅಲ್ಲಿ ಮನವಿ ಪತ್ರ ಕೊಡ್ತಾರೋ ಅಂತ ದೇವಸ್ಥಾನಗಳಿಗೆ ಅವರು ಧರ್ಮಸ್ಥಳದಿಂದ ಹಣಕಾಸಿನ ನೆರವು, ಬೇರೆ ಬೇರೆ ವಸ್ತುಗಳ ನೆರವೆಲ್ಲ ಒದಗಿಸ್ತಾ ಇರ್ತಾರೆ. ಅದು ಇಲ್ಲ ಅಂತ ಇಲ್ಲ. ಆದರೆ ಅದು ಖಾಸಗಿ ದೇವಸ್ಥಾನ, ಅದು ಸರ್ಕಾರಿ ದೇವಸ್ಥಾನ ಅಲ್ಲ. ಅದರ ಲೆಕ್ಕಪತ್ರ ಇಲ್ಲ. ಅದರಲ್ಲಿ ಉಂಡಿಯಲ್ಲಿ ಎಷ್ಟು ಬಿತ್ತು ಎಷ್ಟು ಹೋಯ್ತು ಕೇಳೋರಿಲ್ಲ. ಅದು ಯಾಕಂದರೆ ಅದು ಮನೆ ದೇವರು, ಮನೆ ದೇವಸ್ಥಾನ ಆ ರೀತಿಯಾಗಿದೆ. ಅದೇ ರೀತಿ ಉಡುಪಿ ಮಠವು ನಿಮಗೆ ಮುಜರಾಯಿ ಇಲಾಖೆಗೆ ಸೇರದಂಥ ದೇವಸ್ಥಾನಗಳ ವ್ಯವಸ್ಥೆಗಳು ಆ ರೀತಿ ಇದೆ. ಆದರೂ ಅವರು ಧರ್ಮದ ಉಳಿತಿಗಾಗಿ, ಧರ್ಮದ ಕೆಲಸಗಳಿಗಾಗಿ ದೇವಸ್ಥಾನದಿಂದ ನೆರವು ನೀಡ್ತಾ ಇದ್ದಾರೆ. ಅದೇ ರೀತಿ ನೀವು ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿಂದಲೂ ಒಂದು ಸರ್ಕಾರ ಬೇರೆ ಬೇರೆ ದೇವಸ್ಥಾನಗಳಿಗೆ ನೆರವು ನೀಡ್ತಾ ಹೋದರೆ ಆಯಾ ದೇವಸ್ಥಾನಗಳು ಸ್ವಲ್ಪ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಪಡೀತದೆ. ಯಾವಾಗ ದೇವಸ್ಥಾನ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಪಡೆಯಿತು ಮತ್ತು ಪ್ರವಾಸೋದ್ಯಮ ನೆಲೆಯಲ್ಲಿ ಅದು ಡೆವಲಪ್ ಆಗ್ತದೆ ಅಂತಂದರೆ ಸಹಜವಾಗಿಯೇ ಭಕ್ತರು ಆ ಕಡೆಗೆ ಹೋಗ್ತಾರೆ. ನಮ್ಮ ಇಡೀ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಆಲೋಚನೆ ಮಾಡಿದರೆ ಇಲ್ಲಿ ಬೆಳಕಿಗೆ ಬರದ ಸಾವಿರಾರು ದೇವಸ್ಥಾನಗಳಿವೆ. ಬೆಳಕಿಗೆ ಬಾರದ ಸಾವಿರಾರು ದೇವಸ್ಥಾನಗಳಿವೆ. ಯಾಕಂದರೆ ಬಹುತೇಕ ದೈವಗಳಿಗೆ ಇದು ಮೂಲ ಸ್ಥಾನ ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ. ಮೂಲ ಸ್ಥಾನ ಇರುವಂಥ ಜಿಲ್ಲೆ. ನಮ್ಮ ಹತ್ರ ರಾಮಾಯಣ ಕಾಲದಿಂದ ಶ್ರೀರಾಮ ನಡೆದುಕೊಂಡು ಬಂದ ದಾರಿಯಲ್ಲೆಲ್ಲ ಶಿವಲಿಂಗ ಸ್ಥಾಪನೆ ಆದ ನಿದರ್ಶನ ಇದೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂಥ ನಿದರ್ಶನಗಳಿರುವಂಥ ಜಾಗಗಳಿವೆ. ಅಂತಹ ಜಾಗಗಳು ಅಭಿವೃದ್ಧಿ ಆಗ್ತಾ ಹೋದರೆ ಜನರು ಅಲ್ಲಿಗೆ ವರ್ಷಕ್ಕೊಮ್ಮೆ ಹೋಗುವ ಬದಲು ತಿಂಗಳಿಗೊಮ್ಮೆ ಹೋಗ್ತಾರೆ, ವಾರಕ್ಕೊಮ್ಮೆ ಹೋಗ್ತಾರೆ. ಜನರಲ್ಲಿ ನೀವು ಧಾರ್ಮಿಕ ಭಾವನೆಯನ್ನ ಬಡಿದೆಬ್ಬಿಸಿದ್ದಾರೆ. ನೀವು ನಿತ್ಯ ಅನುಕೂಲ ಇದ್ದಾಗ ನೀವು ದೇವಸ್ಥಾನಗಳಿಗೆ, ಇಂಥ ಕಾರ್ಣಿಕ ಸ್ಥಳಗಳಿಗೆ ಹೋಗುವಂಥ ಪರಿಪಾಠವನ್ನು ಬೆಳೆಸ್ಕೊಂಡ್ರೆ ನಿಮ್ಮ ದೇಹಾರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ ಎಲ್ಲವೂ ಸುಸ್ತಾಗುತ್ತೆ. ಆದರೆ ನಿಮಗೆ ಅಲ್ಲಿಗೆ ಹೋಗಲಿಕ್ಕೆ ನೀವು ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗಬೇಕು. ಕೆಲವೊಂದು ಕಡೆಗಳಲ್ಲಿ ವ್ಯವಸ್ಥೆಗಳಿಲ್ಲ.
ಅಂಥ ವ್ಯವಸ್ಥೆಗಳನ್ನು ಮಾಡಿ ಹೋದರೆ ನಿಮಗೆ ಜನ ಹೆಚ್ಚೆಚ್ಚು ಹೋಗ್ತಾರೆ ಅಂತ. ನಿಮಗೆ ಒಂದು ಹೊಳೆಗೆ ಬದಿಗೆ ಜನ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಆ ಹೊಳೆಯಲ್ಲಿ ಏನಿಲ್ಲ, ಕೇವಲ ನೀರೇ ಇರುವುದಂತಂದ್ರೆ ಯಾರು ಹೋಗ್ತಾರೆ? ಹೋಗುವುದಿಲ್ಲ. ಅದೇ ಹೊಳೆಯಲ್ಲಿ ನೀವು ಒಂದು 4 ಫೈಬರ್ ಬೋಟುಗಳು ಅದೆಲ್ಲ ಮಾಡಿ ಒಂದು ಸಾಹಸ ಕ್ರೀಡೆ ಮಾಡುವಂಥ ಅವಕಾಶಗಳನ್ನು ನೀವು ಕಲ್ಪಿಸಿದರೆ ಅಲ್ಲಿ ಜನ ಹೋಗ್ತಾರೆ. ಕೇವಲ ಪಣಂಬೂರು ಬೀಚಿಗೆ ಹೋಗಿ ಸಮುದ್ರದಲ್ಲಿ ಆಟ ಆಡೋದಕ್ಕಿಂತ ಈಗ ಹೋದರೆ ಅದರ ವ್ಯವಸ್ಥೆಗಳು ಬೇರೆ ಇದೆ. ತಣ್ಣೀರುಬಾವಿ ಬೀಚಲ್ಲಿ ನೀವು ಯಾವಾಗ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕೆಲವೊಂದು ಯೋಜನೆಗಳನ್ನು ತಂದ್ರೆ ಅಲ್ಲಿಗೆ ಬರುವ ಜನಸಂಖ್ಯೆ ಜಾಸ್ತಿ ಆಯಿತು. ಅದೊಂದು ವ್ಯವಹಾರವಾಗಿ ಬದಲಾವಣೆ ಆಯಿತು. ನಿಮಗೆ ಏನಿಲ್ಲದರಲ್ಲಿ ಹೋಗುವಂಥ ವಾಹನಗಳ ಪಾರ್ಕಿಂಗ್ ಫೀಸ್ನಲ್ಲೂ ಸಹ ನೀವು ಅದನ್ನು ಮೇಂಟೈನ್ ಮಾಡುವಂಥ ಪರಿಸ್ಥಿತಿ ಬಂತು. ಇಲ್ಲದಿಲ್ಲ. ಆ ರೀತಿಯಾಗಿ ನೀವು ಯಾವುದನ್ನು ನೀವು ಬೆಳೆಸ್ತೀರಾ ಅದರ ಮೇಲೆ ಅಲ್ಲಿನ ಆದಾಯಗಳು ಬರಲಿಕ್ಕೆ ಶುರುವಾಗ್ತದೆ, ದ್ವಿಗುಣಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ನಿಮಗೆ ನಿತ್ಯ ಜಾತ್ರೆ ಅಂತ ಆಗುವಂಥ ದೇವಸ್ಥಾನಗಳು ಯಾವುದು? ನಿತ್ಯ ಜಾತ್ರೆ ಅಂತೇಳಿ ಧರ್ಮಸ್ಥಳದಲ್ಲಿ ನಿತ್ಯ ಜಾತ್ರೆ ಇದೆ, ಕಟೀಲಲ್ಲಿ ನಿತ್ಯ ಜಾತ್ರೆ ಇದೆ, ಸುಬ್ರಹ್ಮಣ್ಯದಲ್ಲಿ ನಿತ್ಯ ಜಾತ್ರೆ ಇದೆ, ಉಡುಪಿಯಲ್ಲಿ ಇದೆ, ಕೊಲ್ಲೂರಲ್ಲಿದೆ. ಭಕ್ತರು ಕೂಡ ಹೋಗ್ತಾ ಇರ್ತಾರೆ. ಭಕ್ತರು ಕೂಡ ಹೋಗ್ತಾ ಇರ್ತಾರೆ. ರಸ್ತೆ ಬದಿಯಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ. ಬಪ್ಪನಾಡು ದುರ್ಗಾಪರಮೇಶ್ವರ ದೇವಸ್ಥಾನ, ಏನು ಮುಂದಕ್ಕೆ ನಿಮ್ಮ ಕಾಪು ಮಾರಿಗುಡಿ ಇರ್ಬೋದು. ಅದಕ್ಕೆ ನಿತ್ಯ ಜನರು ಬರ್ತಾರಂತಾಗುವಾಗ ಅಲ್ಲಿನ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಬಂದ ಭಕ್ತರಿಗೆ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಆಡಳಿತ ಸಮಿತಿಗಳು ಕ್ರಮಗೊಳ್ಳಬೇಕು. ಈಗ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಿ. ಆದ್ದರಿಂದ ಜನರು ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾರೆ. ಅದು ವರ್ಷಕ್ಕೊಮ್ಮೆ ಹೋದ್ರೆ ಸಾಕು, ಜಾತ್ರೆ ಸಂದರ್ಭದಲ್ಲಿ ಹೋದ್ರೆ ಸಾಕು, ಇಂಥ ಇರ್ತದೆ. ಅಲ್ಲಿ ಎಲ್ಲ ಮೂಲ ಸೌಕರ್ಯಗಳ ಅನುಕೂಲತೆಗಳಿದ್ದರೆ ಜನರು ಜಾಸ್ತಿ ಹೋಗ್ತಾರೆ. ಅಂದ್ರೆ ಇವಾಗೇನು ಮುಖ್ಯವಾಗಿ ದೇವಸ್ಥಾನಗಳಿಗೇನು ರಾಜಕೀಯ ಪ್ರವೇಶ ಆಗಬಾರ್ದು ಅಂತ, ಆದ್ರೆ ಇಂತಹ ಕೆಲವೆಲ್ಲ ಆರೋಪಗಳು ಕೇಳಿ ಬರುದು. ನೋಡಿ, ಒಂದು ಗ್ರಾಮ ಅಂತ ಹೇಳಿದ ಮೇಲೆ ಅಲ್ಲಿ ರಾಜಕೀಯ ವ್ಯವಸ್ಥೆಗಳು ಇದ್ದೇ ಇರ್ತದೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತ ಕೆಲವರು ಇರ್ತಾರೆ. ಅಂಥವರಲ್ಲಿ ಕೆಲವರು ಆಡಳಿತ ಪಕ್ಷದ ಕಡೆ ಇರ್ತಾರೆ, ಕೆಲವರು ವಿರೋಧ ಪಕ್ಷದ ಕಡೆ ಇರ್ತಾರೆ. ಆಡಳಿತ ಪಕ್ಷದ ಕಡೆಯಲ್ಲಿ ಇರುವವರು ಅವರಿಗೊಂದು ಆಸೆ ಇರ್ತದೆ, ನಮ್ಮ ಪಕ್ಷ ಆಡಳಿತಕ್ಕೆ ಬಂದಿದೆ, ನಾವೊಂದು ದೇವಸ್ಥಾನದ ಆಡಳಿತ ಮಂಡಳಿಗೆ ಸೇರ್ಪಡೆ ಆಗಬೇಕು. ನಾವು ಎಷ್ಟು ದೇವಸ್ಥಾನಕ್ಕೆ ಕೆಲಸ ಮಾಡಿದ್ದೇವೆ ಅಂತ ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ನಾವು ಆ ರೀತಿಯಲ್ಲಿ ಅಲ್ಲಿ ಹೋಗ್ಬೇಕು. ಆಗ ನಿಮಗೆ ಪೈಪೋಟಿ ಸ್ಟಾರ್ಟ್ ಆಗ್ತದೆ. ನಾನು ಆ ದೇವಸ್ಥಾನಕ್ಕೆ ಮಣ್ಣು ಹೊತ್ತವನು, ನಾನು ಆ ದೇವಸ್ಥಾನಕ್ಕೆ ಕಲ್ಲು ಹೊತ್ತವನು. ಆ ದೇವಸ್ಥಾನ ಜನರು ಬರದಿದ್ದಂಥ ಸಂದರ್ಭದಲ್ಲಿ ನಾವು ಆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನ್ನನ್ನು ಹೊರಗಿಟ್ಟರು, ನಾನು ಎದುರು ವಿರೋಧ ಪಕ್ಷದವನು ಅಂತ ಹೇಳುವಾಗ ಆ ರೀತಿಯಾಗಿ ಸ್ಥಳೀಯವಾಗಿ ಕಾಂಪ್ಲಿಕೇಶನ್ಗಳು ಆರಂಭವಾದಾಗ ಆ ದೇವಸ್ಥಾನದ ಮೇಲೆ ಪರಿಣಾಮ ಬೀರ್ತದೆ. ಆದ್ದರಿಂದ ಅಂತಹ ಯಾವುದೇ ದೇವಸ್ಥಾನದ ಆಡಳಿತ ಸಮಿತಿಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಇಲ್ಲದ್ರೆ ಬದಿಗಿಡಬೇಕು. ಆ ದೇವಸ್ಥಾನ ಎಷ್ಟು ಗ್ರಾಮಗಳಿಗೆ ಸಂಬಂಧಪಟ್ಟದ್ದು ಅಂತ ನೋಡಬೇಕು. ಕೆಲವೊಂದು ಸೀಮೆ ದೇವಸ್ಥಾನಗಳಿದೆ. ಈಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಸೀಮೆ ದೇವಸ್ಥಾನ, ನಿಟ್ಲಾಪುರ ದೇವಸ್ಥಾನ ಸೀಮೆ ದೇವಸ್ಥಾನ, ಮೊಗರ್ನಾಡು ದೇವಸ್ಥಾನ ಸೀಮೆ ದೇವಸ್ಥಾನ. ಯಾಕೆ ಸೀಮೆ ದೇವಸ್ಥಾನ ಅಂತಿದೆ? ಒಂದು ಸೀಮೆ ದೇವಸ್ಥಾನಕ್ಕೆ 16 ಹಳ್ಳಿಗಳು, ಗ್ರಾಮಗಳು, 32 ಗ್ರಾಮಗಳು, 48 ಗ್ರಾಮಗಳ ದೇವಸ್ಥಾನಗಳು ಇದೆ. ಸೀಮೆ ದೇವಸ್ಥಾನ ಅಂತ ಹೇಳೋದು. ನಿಮಗೆ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ ಸೀಮೆ ದೇವಸ್ಥಾನ. ಪೊಳಲಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ದಿನ ನಿಗದಿ ಆಗಬೇಕಾದರೆ ಪುತ್ತಿಗೆ ಸೋಮನಾಥ ದೇವಸ್ಥಾನದಿಂದ ಪುರ್ಪ ತಂದು ಇಲ್ಲಿ ಎಣಿಸಬೇಕು. 29 ದಿವಸವೋ 30 ದಿವಸವೋ 28 ದಿವಸವೋ ಅಂತೇಳಿ. ಪುತ್ತಿಗೆ ಎಲ್ಲಿದೆ, ಪೊರಳಿ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ದೂರ ಇದೆ, ಅದು ಸೀಮೆ ದೇವಸ್ಥಾನ. ಅದು ಯಾಕಂದರೆ ಇದು ದೇವಿ ದೇವಸ್ಥಾನ, ಅದು ಒಡೆಯ ದೇವಸ್ಥಾನ ಅಂತ ಲೆಕ್ಕ. ಆ ರೀತಿಯ ದೇವಸ್ಥಾನಗಳು ಅಂತ ಅಷ್ಟು ಗ್ರಾಮಗಳ ಜನರನ್ನು ಸೇರಿಸಿ
ಆಡಳಿತ ಸಮಿತಿಯನ್ನು ಮಾಡಬೇಕು, ಸಮಿತಿ ಸದಸ್ಯರನ್ನು ಮಾಡಬೇಕು. ಯಾರು ಸದಸ್ಯರು, ಮತ್ತು ಆ ಸದಸ್ಯರ ಒಳಗೆ ಯಾರು ಅಧ್ಯಕ್ಷರಾಗಬೇಕು ಅದನ್ನು ಮಾಡಬೇಕು. ಅದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಇಂತಿದ್ದವರು ನಾವು ಆಯ್ಕೆ ಮಾಡಿದ್ದೇವೆ, ನೀವು ಸೈನು ಸೀಲ್ ಹಾಕಿ. ನೀವು ಅದರಲ್ಲಿ ಬದಲಾವಣೆ ಮಾಡುವಾಗಿಲ್ಲ. ನಾವು ಹೇಳಿದ್ದನ್ನು ನೀವು ಒಪ್ಪಿಕೊಳ್ಳಲೇಬೇಕು, ನೀವು ಅದರಲ್ಲಿ ಬದಲಾವಣೆ ಮಾಡುವಾಗಿಲ್ಲ ಅಂತ. ಆದರೆ ಸ್ಥಳೀಯವಾಗಿ ರಾಜಕೀಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಆ ರೀತಿಯಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಸ್ಥಳೀಯವಾಗಿ ಸ್ಥಳೀಯ ಜನರನ್ನು ಸೇರಿಸಿಕೊಂಡು ಸಮಿತಿ ಸದಸ್ಯರನ್ನು ಮಾಡಿ, ಸಮಿತಿ ಸದಸ್ಯರನ್ನು ಮಾಡಿದ ಮೇಲೆ ಆ ಸಮಿತಿ ಸದಸ್ಯರು ಸೇರಿಕೊಂಡು ಅಧ್ಯಕ್ಷರನ್ನು ಆಯ್ಕೆ ಮಾಡಿ, ಆ ಆಯ್ಕೆಗೆ ಯಾವ ಆಕ್ಷೇಪಣೆಯೂ ಇಲ್ಲದಂತೆ ನಾವು ಅನುಮೋದನೆ ಕೊಡ್ತೇವೆ ಅಂತ ಹೇಳಿದರೆ ಈ ಸ್ಥಳೀಯವಾದ ರಾಜಕೀಯ ವ್ಯವಸ್ಥೆಯೂ ನಿಂತು ಹೋಗ್ತದೆ. ಯಾಕಂದರೆ ಅಲ್ಲಿ ಸೇರಿದಂಥ 1,100 ಮಂದಿಯಲ್ಲಿ ಯಾವ ಪಾರ್ಟಿ ಅಂತ ಅವ್ರಿಗೆ ನೆನಪಿರೋದಿಲ್ಲ. ನಾವು ಕಳೆದ ಸಾರಿ BJP ಕೆಲಸ ಮಾಡಿದ್ದ ಅಲ್ಲ JDSಗೆ ಅಂತ ಗೊತ್ತಿರೋದಿಲ್ಲ. ವ್ಯಕ್ತಿ ಮೇಲೆ ಒಮ್ಮೆ ಪಾರ್ಟಿ ಡಿಸೈಡ್ ಆಗ್ತದೆ. ಸ್ಥಳೀಯವಾಗಿ ವ್ಯಕ್ತಿಯ ಮೇಲೆ ಪಾರ್ಟಿ ಡಿಸೈಡ್ ಆಗೋದು ಅಂತ. ಆದ್ದರಿಂದ ಒಂದು ಪಾರ್ಟಿಗೆ ಒಬ್ಬ ಲಾಯಲ್ ಆಗಿರ್ತಾರಂತೇಳಿ ಇಲ್ಲವೇ ಇಲ್ಲ ಸ್ಥಳೀಯವಾಗಿ. ಆದ್ದರಿಂದ ಅಂತಹ ವ್ಯವಸ್ಥೆಯನ್ನು ಬಳಸಿಕೊಂಡು, ರಾಜಕೀಯ ವ್ಯವಸ್ಥೆಯನ್ನು ಬಳಸಿಕೊಂಡು ಈ ರೀತಿಯಾಗಿ ಯಾರಿಗೂ ಮನಸ್ಸಿಗೆ ನೋವಾಗದಾಗೆ, ಯಾಕಂದರೆ ಅದು ದೇವರ ಕೆಲಸ ಮಾಡಲಿಕ್ಕೆ ನಾವು ಮುಂದಡಿ ಇರ್ತಾ ಇರೋದು. ಆದ್ದರಿಂದ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಬರೆದಾಗ ಆ ರೀತಿಯಾಗಿ ವ್ಯವಸ್ಥಾಪನಾ ಸಮಿತಿಯನ್ನು ಆಯ್ಕೆ ಮಾಡಿದರೆ ಜನರಿಗೆ ಮುಕ್ತ ಆಯ್ಕೆಗೆ ಅವಕಾಶ ಕೊಟ್ಟರೆ ಯಾವ ಸಮಸ್ಯೆಯೂ ಇಲ್ಲ. ಇಲ್ಲಂದರೆ ನೀವು ರಾಜಕೀಯವಾಗಿ ಬಲಾಢ್ಯರಿದ್ದವರು, ರಾಜಕೀಯವಾಗಿ ಪ್ರಭಾವ ಹೊಂದಿದ್ದವರು ಎಲ್ಲೋ ಮಂಗಳೂರಲ್ಲಿ ಕೂತಾವ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಸದಸ್ಯನಾಗ್ತಾನೆ, ಎಲ್ಲೋ ಪುತ್ತೂರಲ್ಲಿ ಕೂತಾವ ಕದ್ರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಸದಸ್ಯನಾಗ್ತಾನೆ. ಈ ರೀತಿಯ ಅಪಸವ್ಯಗಳು ನಡೆದಿಲ್ಲ ಅಂತ ಏನಿಲ್ಲ, ನಡೆದಿದೆ. ಅದರಿಂದಾಗಿ ಈತ ವ್ಯವಸ್ಥಾಪನಾ ಸಮಿತಿ ಮಾಡುವಾಗ ಆ ರೀತಿಯಾಗಿ ಜನರ ಆಯ್ಕೆಗೆ ಅವಕಾಶ ಕೊಡೋದು ಉತ್ತಮ ಅಂತ. ಅಂದ್ರೆ ಇವಾಗ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಸಹಿಸದೆ ಈ ರೀತಿಯನ್ನು ಅಪಪ್ರಚಾರ ಮಾಡಲಾಗ್ತಿದ್ಯಾ ಅಂತ. ಖಂಡಿತವಾಗಿಯೂ. ಯಾಕಂತ ಹೇಳಿದರೆ ಮೊಸರಲ್ಲಿ ಕಲ್ಲು ಹುಡುಕುವವರು ಇದ್ದಾರೆ. ಮೊಸರಲ್ಲಿ ಕಲ್ಲು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಎಲ್ಲರಿಗೂ ಗೊತ್ತಿದೆ ಮೊಸರಲ್ಲಿ ಕಲ್ಲು ಹೇಗೆ ಸಿಗುವುದು. ಒಂದೇ ಕಲ್ಲು ನೀವು ಹಾಕಬೇಕು, ಹೊರತು ಮೊಸರಲ್ಲಿ ಕಲ್ಲು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಾಲಿನಿಂದ ಮಾಡುವುದು ಮೊಸರು, ಕಲ್ಲು ಹೇಗೆ ಸಿಗ್ತದೆ? ನೀವು ಕಲ್ಲು ಹಾಕಬೇಕು. ಇಲ್ಲಿ ಕಲ್ಲು ಹಾಕುವವರು ಇರ್ತಾರೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ದೂರದೊಂದು ಆಸೆ ಇರ್ತದೆ, ಈ ಸಾರಿ ಕದ್ರಿ ದೇವಸ್ಥಾನದ ಆಡಳಿತ ಮಂಡಳಿಯೊಳಗೆ ನಾವು ಮೀಸೆ ತೂರಿಸಬೇಕು ಅಂತ ಹೇಳಿ ಅವಕಾಶಗಳು ಸಿಕ್ಕುವುದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡುವುದೇನೆಂದ್ರೆ ಆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇರುವವರು ಯಾರು ಅಂತೇಳಿ. ಯಾವುದೇ ಒಬ್ಬ ವ್ಯಕ್ತಿ ಪರಿಪೂರ್ಣ ಅಂತ ಆಗಿರುವುದಿಲ್ಲ, ಎಲ್ಲರಿಗೂ ಒಂದೊಂದು ಇತಿಹಾಸ ಇರ್ತದೆ, ಸಾಮಾನ್ಯವಾಗಿ ಒಂದಿದೆ, ಸ್ತ್ರೀ ಮೂಲ, ನದಿ ಮೂಲ, ಋಷಿ ಮೂಲ. ಇದನ್ನು ಯಾವತ್ತೂ ಹುಡುಕ್ಲಿಕ್ಕೆ ಹೋಗಬಾರದು ಅಂತೇಳಿ. ಯಾಕಂತ ಹೇಳಿದ್ರೆ ಮೂಲ ಹುಡ್ಕೊಂಡು ಹೋದರೆ ನೀವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ. ನಿಮಗೆ ಅದು ಅನಿವಾರ್ಯ ಆಗಿರ್ತದೆ, ನಿಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುವುದು. ಅದಕ್ಕಾಗಿ ಮೂಲ ಹುಡ್ಕೊಂಡು ಹೋಗಬಾರ್ದು ಅಂತೇಳಿ. ಅದರಿಂದ ಇಂತಹ ವ್ಯಕ್ತಿಗಳ ಮೂಲವನ್ನು ಹುಡ್ಕೊಂಡು ಹೋದರೆ ನಿಮಗೆ ಒಂದು 10 ಕಾರಣಗಳು ಸಿಗ್ತವೆ ಅವರನ್ನು ವಿರೋಧಿಸಲಿಕ್ಕೆ. ಅದೇ ರೀತಿ ಅವರನ್ನು ಪ್ರೀತಿ ಮಾಡಲಿಕ್ಕೆ 100 ಕಾರಣಗಳು ಸಿಗ್ತವೆ, ಅದು ಲೆಕ್ಕಕ್ಕೆ ಬರುವುದಿಲ್ಲ. ನಿಮಗೆ ವಿರೋಧಿಸಲಿಕ್ಕೆ ಸಿಕ್ಕುವ ಕಾರಣಗಳು ಮುನ್ನೆಲೆಗೆ ಬರ್ತವೆ. ಆದ್ದರಿಂದಾಗಿ ಜನರಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗುತ್ತದೆ. ಆರು ಅಂಚಿನಾರಾಗ ಹೆಂಗ್ಲ ಬಾರಿ ಎಡ್ಡೆಂದು ನೆನೆತನೆ ಅಂತ ಹೇಳ್ತಾರೆ. ಅಲ್ಲಿಗೆ ಒಂದು ಒಬ್ಬರ ಮನಸ್ಸಿನಲ್ಲಿ ಹುಳ ಬಿಟ್ಟರೆ ಅದು ಬೃಹದಾಕಾರವಾಗಿ ತಿರುಗುತ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಬಗ್ಗೆ ಅಪಪ್ರಚಾರಗಳು, ಬೇರೆ ಬೇರೆ ರೀತಿಯ ಮಾತುಗಳು ಎಲ್ಲವೂ ಕೇಳಿ ಬರಲಿಕ್ಕೆ ಆರಂಭವಾಗ್ತದೆ. ಏನೂ ಇಲ್ಲ, ಇದರಲ್ಲಿ ಏನೂ ಕೆಲಸ ಮಾಡಿದ್ದರೂ ಸಹ ಆ ಕೆಲಸದ ಬಗ್ಗೆಯೇ ಅದು ಕಳಪೆ ಆಗಿದೆ, ಅದು ಇನ್ನೊಂದು ವರ್ಷದಲ್ಲಿ ಬೀಳ್ಬೋದು, ಇನ್ನೊಂದು ವರ್ಷದಲ್ಲಿ ತೇಪೆ ಹೋಗ್ಬೋದು, ಈ ರೀತಿಯ ಮಾತುಗಳು ಬರ್ತದೆ. ಒಟ್ಟಾರೆಯಾಗಿ ನಿಮಗೆ ಅದೇ ಮೊಸರಲ್ಲಿ ಕಲ್ಲು ಹುಡುಕುವಂಥ
ಕೆಲಸ ಮಾಡುವವರು ಇರುವವರೆಗೆ ನೀವು ಯಾವುದನ್ನು ನೀವು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೌದು. ಅಂದರೆ ಇವಾಗ ಏನು ದೇವಸ್ಥಾನದ ಹುಂಡಿ ಹಣ ಏನು ಸರ್ಕಾರಕ್ಕೆ ಇಂತಿಷ್ಟು ಕೊಡಬೇಕೇನೋ ಏನೋ ರೂಲ್ಸ್ ಏನಾದರೂ ಇದೆಯಾ ಅಂತ ಯಾವ ರೂಲ್ಸು ಇಲ್ಲ. ಇಲ್ಲ. ಹುಂಡಿ ಹಣವನ್ನು ಸರ್ಕಾರಕ್ಕೆ ಕೊಡಬೇಕೆನ್ನುವ ರೂಲ್ಸ್ಗಳು ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ನಿಯಮಗಳಿಲ್ಲ. ಸರ್ಕಾರಕ್ಕೆ ನೀವು ಲೆಕ್ಕ ಕೊಡಬೇಕು, ಸರ್ಕಾರಕ್ಕೆ ನೀವು ಲೆಕ್ಕ ಕೊಡಬೇಕು, ಮತ್ತೆ ಹಣವನ್ನು ನೀವು ಹೇಗೆ ಏನು ವಿನಿಯೋಗಿಸಿದ್ರಿ ಅಂತ ಗೊತ್ತಾಗಬೇಕು. ಆ ದೇವಸ್ಥಾನದ ಹಣ ಅಲ್ಲಿಯ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು, ಇಲ್ಲಾಂದ್ರೆ ಅದರ ಹತ್ತಿರದ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅದರ ಬಳಕೆ ಆಗಬೇಕು. ನೀವು ಅದನ್ನು ಸರ್ಕಾರಕ್ಕೆ ತಿಳಿಸಬೇಕು. ಯಾಕಂದ್ರೆ ನೀವೇ ನಿಮ್ಮ ಇಚ್ಛಾನುಸಾರ ಅದನ್ನು ಬಳಸುವಂತಿಲ್ಲ. ಅದನ್ನು ನೀವು ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟು ಅದಕ್ಕೊಂದು ಕೊಟೇಶನ್ ಮಾಡಿ ಅದಕ್ಕೆ ವರ್ಕ್ ಆರ್ಡರ್ ಮಾಡಿ ಅದರ ಮೇಲೆ ಹಣ ರಿಲೀಸ್ ಮಾಡಿ ಕೆಲಸ ಮಾಡಿಸಿ ನಂತರ ಅದನ್ನು ಇನ್ಸ್ಪೆಕ್ಷನ್ ಮಾಡಿಸಿ ಇದೆಲ್ಲ ಮಾಡಬೇಕು. ಯಾವ ಒಂದು ಸರ್ಕಾರಿ ಕಾಮಗಾರಿ ಆಗ್ತದೋ ಅದೇ ರೀತಿ ಈ ಕಾಮಗಾರಿಗಳು ಆಗಬೇಕು. ಅದಕ್ಕೆ ಇರುವಂತಹ ಯಾವ ಕಂಡೀಷನ್ಗಳಿವೆ ಅದು ಈ ಕಂಡೀಷನ್ ಇದೆ. ನೀವು ನಿಮ್ಮ ಸ್ವಂತ ಮನೆ ಕಟ್ಟಿದಾಗೆ ಅಲ್ಲ, ಅದು ಸ್ವಂತ ಮನೆ ಕಟ್ಟಿದಾಗೆ ನಮ್ಮ ಸ್ವಂತ ಮನೆಗೆ ನಾವು ಇಂಟೀರಿಯರ್ ಮಾಡಿದಾಗೆ ಅದು ಅಲ್ಲ. ಯಾಕಂದ್ರೆ ಅದು ಸಾರ್ವಜನಿಕರ ದುಡ್ಡು, ಪ್ರತಿಯೊಬ್ಬರು ಅದಕ್ಕೆ ಉತ್ತರದಾಯಿತ್ವ ಹೊಂದಿದ್ದಾರೆ. ಯಾವನಾದ್ರೂ ಒಬ್ಬ ಒಂದು 10 ರೂಪಾಯಿ ಕಾಣಿಕೆ ಹಾಕಿದವನು ಸಹ ಬಂದು ಕೇಳಿದರೆ ನೀವು ಉತ್ತರ ಕೊಡುವಂತ ಸ್ಥಾನದಲ್ಲಿ ಇರಬೇಕು. ನೀನು 10 ರೂಪಾಯಿ ಹಾಕಿದ್ದು ನಿಂಗೆ ಯಾಕೆ 1000 ರೂಪಾಯಿದ ಲೆಕ್ಕ ಅಂತ ಕೇಳುವಾಗಿಲ್ಲ. ಅದರಿಂದಾಗಿ ನೀವು ಉತ್ತರ ಕೊಡುವ ಉತ್ತರದಾಯಿತ್ವ ಹೊಂದಿರಬೇಕು. ಅದರಿಂದಾಗಿ ಹೇಳೋದು, ನೀವು ಪಾರದರ್ಶಕವಾಗಿದ್ದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡುವುದಿಲ್ಲ. ನೀವು ಪಾರದರ್ಶಕವಾಗಿಲ್ಲದೆ ನೀವು ಪ್ರತಿಯೊಂದನ್ನು ಮುಚ್ಚಿಟ್ಟುಕೊಂಡು ಹೋಗ್ತೀರಂತಾದರೆ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಾದೊಬ್ಬರು ಹುಟ್ಟಿರ್ತಾರೆ. ಯಾಕಂತ ಹೇಳಿದರೆ ಈಗ ಮಾಹಿತಿ ಹಕ್ಕು ಕಾಯ್ದೆ ಬಂದ ಮೇಲೆ ಯಾರು ಆ ಕಾಯ್ದೆ ಅಡಿಯಲ್ಲಿ ವಿವರಗಳನ್ನು ಕೇಳಿದರೆ ಕೊಡಲೇಬೇಕು, ವಾಸ್ತವವಾಗಿ ಕೊಡಲೇಬೇಕು. ಅದಕ್ಕಿಂತ ನೀವು ಅವಕಾಶವೇ ಇಲ್ಲದಾಗೆ ನೀವು ಅಲ್ಲಿ ಬೋರ್ಡ್ ಹಾಕಿ ಬಿಟ್ಟರೆ ಆ ಸಮಸ್ಯೆ ಇಲ್ಲಲ್ಲ. ಮಾಹಿತಿ ಹಕ್ಕು ಕಾಯ್ದೆಯನ್ನು ನೀವು ಬಾರದು ಕೇಳಿದರೆ ಹೇಳಿದರೆ ಆಯಿತು, ನಾವು ಈ ರೀತಿಯಾಗಿ ನಾವು ಸಾರ್ವಜನಿಕವಾಗಿ ಫಲಕವನ್ನು ಅಳವಡಿಸಿದ್ದೇವೆ, ನಿಮಗೆ ಬೇಕಾದ ಮಾಹಿತಿಯನ್ನು ನೀವು ಆ ಫಲಕದ ಮೂಲಕ ತಿಳಿದುಕೊಳ್ಳಬಹುದು. ಅದೇ ಫಲಕದಲ್ಲಿ ಏನಿದೆಯಾ ಅದನ್ನು ನಾವು ಸರ್ಕಾರಕ್ಕೂ ಒಪ್ಪಿಸಿದ್ದೇವೆ, ಸರ್ಕಾರವು ಅದನ್ನು ಅನುಮೋದಿಸಿದೆ, ಇಲಾಖೆ ಅನುಮೋದಿಸಿದೆ, ಸರ್ಕಾರ ಅನುಮೋದಿಸಿದೆ, ಸಾರ್ವಜನಿಕವಾಗಿ ಅದನ್ನು ಫಲಕದ ಮೂಲಕ ಹಾಕಿದ್ದೇವೆ. ಅದನ್ನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನೋಡ್ಬೋದು. ಅದರಲ್ಲಿ ಮುಚ್ಚಿಡುವಂತ ಪ್ರಶ್ನೆ ಇಲ್ಲ. ಭಕ್ತರು ಕೊಟ್ಟಂತ 10 ಪೈಸೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಲೆಕ್ಕಗಳಿವೆ. ದೇವರಿಗೆ ಸಲ್ಲತಕ್ಕಂಥ ಎಲ್ಲ ಸೇವೆಗಳಿಗೂ ಲೆಕ್ಕಗಳಿವೆ. ಅರ್ಚಕರಿಗೆ ಕೊಟ್ಟ ಸಂಬಳಕ್ಕೂ ಲೆಕ್ಕ ಇದೆ, ಹುಂಡಿಯಲ್ಲಿ ಬಿದ್ದ ಹಣಕ್ಕೂ ಲೆಕ್ಕ ಇದೆ. ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡಲಾಗಿದೆ ದೇವಸ್ಥಾನದ ಹಣದಲ್ಲಿ ಅದಕ್ಕೂ ಲೆಕ್ಕಪತ್ರಗಳು ಚೊಕ್ಕವಾಗಿದೆ. ಆದ್ದರಿಂದ ಯಾವುದೇ ರೀತಿಯ ಅನುಮಾನ ಬೇಡ. ಯಾವುದೇ ಸಂದರ್ಭದಲ್ಲಿ ಬಂದು ನೋಡಿದ್ರು ಅದು ಇದ್ದೇ ಇರ್ತದೆ. ಪ್ರತಿ ಏಪ್ರಿಲ್ ತಿಂಗಳಲ್ಲಿ ಆ ಫಲಕ ಬದಲಾಗ್ತದೆ, 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ. ಯಾಕಂದರೆ ಮಾರ್ಚ್ 31ಕ್ಕೆ ಇವರು ಇದು ಲೆಕ್ಕಪತ್ರ ಸಬ್ಮಿಟ್ ಮಾಡಬೇಕು, ಅದು ಅನುಮೋದನೆ ಆಗಬೇಕು. ಏಪ್ರಿಲಲ್ಲಿ ಫಲಕ ಹಾಕೋದೆ ಕಳೆದ ವರ್ಷ ಈ ವರ್ಷದಲ್ಲಿ ಇಷ್ಟಿಷ್ಟು ಇದೆ ಅಂತ. ಇನ್ನು ಮುಂದಿನ ಯೋಜನೆಗಳು ಏನು ಅದನ್ನು ಬೇಕಾದ್ರೆ ಹಾಕಿಬಿಡೋದು. ಮುಂದಿನ ಈ ವರ್ಷದಲ್ಲಿ ಇಷ್ಟಿಷ್ಟು ಯೋಜನೆಗಳಿಗೆ ನಾವು ನಿಶ್ಚಯ ಮಾಡಿದ್ದೇವೆ, ಅದಕ್ಕೆ ಇಷ್ಟು ಖರ್ಚು ಅಂತಲ್ಲ ಅಂದಾಜಿಸಿದ್ದೇವೆ, ಅದನ್ನು ಹಾಕುವುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇಣಿಗೆ ಕೊಡುವವರಿದ್ದರೂ ಆಡಳಿತ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು. ಇವಾಗ ಏನು ದೇವಸ್ಥಾನಗಳಿಗೆ ಕೂಡ ಸರ್ಕಾರದಿಂದ ಕೂಡ ಏನು ಅಭಿವೃದ್ಧಿಗೆ ಅನುದಾನವನ್ನು ಕೂಡ ಕೊಡ್ತಾರೆ, ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಎ ಗ್ರೇಡ್ ದೇವಸ್ಥಾನ, ಬಿ ಗ್ರೇಡ್ ದೇವಸ್ಥಾನಗಳಿಗೆ ಯಾವುದೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದರ ಹಣವೇ ಸಾಕಾಗುತ್ತೆ. ಆದರೆ ಸಿ ಗ್ರೇಡ್ ದೇವಸ್ಥಾನಗಳಿಗೆ ಆಗೋದಿಲ್ಲ. ನೀವು ಸಿ ಗ್ರೇಡ್ ದೇವಸ್ಥಾನಗಳಿಗೆ ಸರ್ಕಾರದಿಂದ ಅನುದಾನ ಬಂದು ಅದರ ಮೂಲಕ ಬೇರೆ ಬೇರೆ ಯೋಜನೆಗಳು ಬಂದರೆ ಅದು ಅಭಿವೃದ್ಧಿಯಾಗಿ ಅದು ಮತ್ತೆ ಬಿ ಗ್ರೇಡ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸ್ವಂತ ಆದಾಯದಲ್ಲಿ ದೇವಸ್ಥಾನ
ವನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದಂತೆ, ನಿರ್ವಹಣೆ ಮಾಡಲಿಕ್ಕೆ ಆಗ್ತದಂತ ಆದರೆ ಅದನ್ನು ನೀವು ಬಿ ಗ್ರೇಡ್ ದೇವಸ್ಥಾನಕ್ಕೆ ಕೊಂಡೋಗ್ಬೋದು. ಅದೇ ಬಿ ಗ್ರೇಡ್ ದೇವಸ್ಥಾನಗಳು ಮತ್ತಷ್ಟು ಅಭಿವೃದ್ಧಿಯಾಗಿ ಅದು ಎ ಗ್ರೇಡ್ ದೇವಸ್ಥಾನಕ್ಕೆ ಹೋಗ್ಬೋದು. ಅದೊಂದು ಪ್ರಮೋಷನ್ ಆದಾಗೆ. ನೀವು ಸಿ ಗ್ರೇಡ್ನವ್ರು ಸಿ ಗ್ರೇಡ್ ಇರಬೇಕಂತೇನಿಲ್ಲ. ಉತ್ತಮವಾಗಿ ಕಲ್ತರೆ, ಉತ್ತಮವಾಗಿ ಪ್ರಯತ್ನ ಪಟ್ಟರೆ ನೀವು ಸಹ ಬಿ ಗ್ರೇಡಿಗೆ ಬರ್ಬೋದು. ಆ ರೀತಿಯಾಗಿ ಬರಬೇಕಾದ್ರೆ ಸರ್ಕಾರದ ಅನುದಾನ ಬೇಕಾಗುತ್ತೆ. ಆದರೆ ಸರ್ಕಾರದ ಅನುದಾನ ತರಬೇಕು ಅಂತ ಆದರೆ ನೀವು ಅದಕ್ಕೊಂದು ಪ್ಲ್ಯಾನ್ ಮಾಡಲೇಬೇಕು. ನಿಮ್ಮ ಆಡಳಿತ ಮಂಡಳಿ ಅಷ್ಟು ಪಾರದರ್ಶಕವಾಗಿ ಒಂದು ಯೋಜನೆಯನ್ನು ರೂಪಿಸಬೇಕು. ಇರುವ ಜಾಗ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಬೇರೆ ಬೇರೆ ಯೋಜನೆಗಳು ದೇವಸ್ಥಾನ ರೂಪದಲ್ಲಿ ದೇವಸ್ಥಾನಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂತೇನಿಲ್ಲ. ಏನಿಲ್ಲದೆ ನೀವು ಗೋಶಾಲೆ ಮಾಡ್ಬೋದು. ಗೋಶಾಲೆಗೆ ಗೋದಾನ ಮಾಡುವಂತಹ ಒಂದು ಯೋಜನೆ ತರ್ಬೋದು. ಆ ಗೋಶಾಲೆಯಲ್ಲಿ ಉತ್ಪತ್ತಿಯಾಗುವ ಹಾಲು ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು. ನೀವು ಸೆಗಣಿಯಿಂದ, ಗೋಮೂತ್ರದಿಂದ ಏನೆಲ್ಲ ವ್ಯವಸ್ಥೆಗಳನ್ನು ಮಾರಾಟ ಮಾಡಲಿಕ್ಕೆ ಆಗುತ್ತದೆ. ಅಂಥ ಯೋಜನೆಗಳನ್ನು ತಂದು ಅದನ್ನು ಸಹ ಒಂದು ಲಾಭದಾಯಕ ಉದ್ಯಮವಾಗಿ ಬದಲಾವಣೆ ಮಾಡಿದರೆ ನಿಮಗೆ ದೇವಸ್ಥಾನಕ್ಕೆ ಆದಾಯ ಬರುತ್ತೆ. ಆ ರೀತಿಯ ಒಂದು ದೂರದೃಷ್ಟಿ ಇಟ್ಟುಕೊಂಡು ಮಾಡುವಂತಹ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಅಂದರೆ ಇವಾಗ ಈ ಹಿಂದೆ ಏನು ಅರ್ಚಕರ ಸಂಘದವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅನ್ಯ ಧರ್ಮದವರಿಗೆ ದೇವಸ್ಥಾನದ ಹಣ ಬಳಕೆ ಆಗ್ತಿಲ್ಲ ಅಂತ. ನೋಡಿ, ಅರ್ಚಕ ಸಂಘದವರಿಗೆ ಏನಂತ ಹೇಳಿದರೆ ಅವರಿಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇರುವುದಿಲ್ಲ. ಆದರೆ ಅವರಿಗೆ ಗೊತ್ತಿರ್ತದೆ ನಮ್ಮ ದೇವಸ್ಥಾನ ಹಣ ಎಲ್ಲಿ ಹೋಗುತ್ತದೆ ಅಂತ ಹೇಳಿ. ಅದು ಅನ್ಯ ಧರ್ಮದವರಿಗೆ ಬಳಕೆ ಆಗ್ತದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಯಾವುದೇ ದಾಖಲೆಗಳಿಲ್ಲ. ನಮ್ಮಲ್ಲಿ ಬಂದಂತಹ ಹಣ, ಸಂಗ್ರಹವಾದಂತಹ ಹಣ ನಮ್ಮಲ್ಲಿ ಉಪಯೋಗ ಆಗುವುದಿಲ್ಲ ಅಂತಂದ್ರೆ ಅದು ಎಲ್ಲಿಗೆ ಹೋಗ್ತದೆ ಅಂತ ಮಾತ್ರ ಪ್ರಶ್ನೆ. ಅದು ಅನ್ಯ ಧರ್ಮದವರಿಗೆ ಬಳಕೆ ಆಗಿರಬಹುದು ಎನ್ನುವ ಒಂದು ನಿಮಗೆ ಸಂಶಯ ಮಾತ್ರ. ಅದಕ್ಕೆ ದಾಖಲೆಗಳಿಲ್ಲ, ಸ್ಪಷ್ಟವಾಗಿ ದಾಖಲೆಗಳು ಇಲ್ಲ. ಅದಕ್ಕಾಗಿ ಅರ್ಚಕ ವೃಂದದವರು ಹೇಳಿದ್ದು, ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿಲ್ಲ. ಮುಜರಾಯಿ ಇಲಾಖೆ ಹಣವನ್ನು ನೇರವಾಗಿ ತೆಗೆದು ವಕ್ಫ್ ಬೋರ್ಡಿಗೆ ಕೊಟ್ಟ ನಿದರ್ಶನ ಇಲ್ಲ. ಕ್ರಿಶ್ಚಿಯನ್ ಅಭಿವೃದ್ಧಿ ಮಂಡಳಿಗೆ ಕೊಟ್ಟ ನಿದರ್ಶನ ಇಲ್ಲ. ಇಲ್ಲಿಂದ ಮುಜರಾಯಿ ಇಲಾಖೆಯಿಂದ ವಕ್ಫ್ ಬೋರ್ಡಿಗೆ, ಕ್ರಿಶ್ಚಿಯನ್ ಅಭಿವೃದ್ಧಿ ಮಂಡಳಿಗೆ ರಾಜ್ಯ ಸರ್ಕಾರ ಕೊಟ್ಟದ್ದಿದೆ. ಅದು ಕಡಿಮೆ ಆಗ್ತದೆ. ಅವರಿಗೆ ಈ ಸರಿ 200 ಕೋಟಿಯನ್ನು ಕೊಟ್ಟಿದ್ದಾರೆ. ಅದು 500 ಕೋಟಿ ಕೊಡ್ತೇವೆ ಅಂತ ಹೇಳಿದ್ದು. ಅದನ್ನು ಸ್ಥಾಪನೆ ಮಾಡುವಾಗ ವರ್ಷಕ್ಕೆ 500 ಕೋಟಿ ಕೊಡ್ತಾನೆ ಅಂತ ಸರ್ಕಾರ ಹೇಳಿದ್ದು. ಈ ಸರಿ 200 ಕೋಟಿ ಕೊಟ್ಟಿದೆ. ಅದು ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಯಾಕಂದರೆ ಆ 200 ಕೋಟಿಯನ್ನು ಸಹ ಕ್ರಿಶ್ಚಿಯನ್ ಅಭಿವೃದ್ಧಿ ಮಂಡಳಿ ಆ ಚರ್ಚಿಗೆ ಸಂಬಂಧಪಟ್ಟ ಬೇರೆ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಉಪಯೋಗ ಮಾಡಬೇಕು. ಬಹುತೇಕ ಕ್ರಿಶ್ಚಿಯನ್ ಚರ್ಚ್ಗಳ ಅಧೀನದಲ್ಲಿ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದ ಆ ಶಿಕ್ಷಣ ಸಂಸ್ಥೆಗಳ ಡೆವಲಪ್ಮೆಂಟ್ಗಳಿಗೆ ಅವರು ಖರ್ಚು ಮಾಡ್ತಾ ಹೋಗ್ತಾರೆ. ಅದರಿಂದ ಅಂತಹ ಕೆಲಸಗಳಿಗೆ ಇದು ಬಳಕೆ ಆಗ್ತದೆ. ಆದರೆ ಮುಜರಾಯಿ ಇಲಾಖೆಯ ಹಣವನ್ನು ವಕ್ಫ್ ಬೋರ್ಡಿಗಾಗಲಿ, ಕ್ರಿಶ್ಚಿಯನ್ ಅಭಿವೃದ್ಧಿ ಮಂಡಳಿಗಾಗಲಿ ವರ್ಗಾವಣೆ ಮಾಡಿದಂಥ ನಿದರ್ಶನಗಳಿಲ್ಲ. ಅದಕ್ಕೆ ದಾಖಲೆಗಳು ಇಲ್ಲ. ಆದರೆ ಸರ್ಕಾರ ಅಂತ ಹೇಳಿದ ಕೂಡ ಸರ್ಕಾರ ಅದಕ್ಕೂ ಕೊಡ್ತದೆ, ಇದಕ್ಕೂ ಕೊಡ್ತದೆ, ಇದಕ್ಕೂ ಕೊಡ್ತದೆ ಅಂತಲ್ಲ, ಕೊಡ್ತದೆ. ಪ್ರತಿಯೊಂದಕ್ಕೂ ಕೊಡ್ತದೆ, ಕೊಡುವುದಿಲ್ಲ ಅಂತ ಇಲ್ಲ. ನಮ್ಮ ಮಠಗಳಿಗೆ ಕೊಡ್ತದೆ, ದೇವಸ್ಥಾನಗಳಿಗೆ ಕೊಡ್ತದೆ. ಕೆಲವೊಂದು ಮಠಗಳಿಗೆ ಸಮುದಾಯ ಭವನ ಅದು ಇದು ಮಾಡಲಿಕ್ಕೆ ಅದು ಕೊಟ್ಟಿದೆ, ಕಲ್ಯಾಣ ಮಠ ಮಾಡಲಿಕ್ಕೆ ಕೊಟ್ಟಿದೆ. ಸರ್ಕಾರ ಕೊಡ್ತದೆ, ಕೊಡುವುದಿಲ್ಲ ಅಂತ ಏನಿಲ್ಲ. ಅದಕ್ಕೆ ಸರ್ಕಾರ ಅಂದರೆ ಸರ್ಕಾರ ಎಲ್ಲ ಧರ್ಮದವರನ್ನು ಸಮಾನವಾಗಿ ನೋಡಬೇಕಾಗ್ತದೆ. ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಸರ್ಕಾರ ನಿಮ್ಮ ಬೆಂಗಾವಲಿಗೆ ಇರ್ತದೆ. ಹೊರತು ನೀವು ಸರಿಯಾದ ರೀತಿಯಲ್ಲಿ ಯೋಜನೆ ರೂಪಿಸದಿದ್ದರೆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು ನೀವು ಜಾರಿ ಮಾಡಲಿಕ್ಕೆ ಆಗದಿದ್ದರೆ ಸರ್ಕಾರವನ್ನು ದೂರಿ ಪ್ರಯೋಜನ ಇಲ್ಲ. ನೀವು ನಿಮ್ಮನ್ನೇ ದುರ್ಕೊಳ್ಬೇಕಷ್ಟೆ. ಸರ್, ಇವೆಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡೊಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಟತ್ತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸಲ್ಮೇಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೆ. ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.